ಪ್ರಸಾದನ್ನೇ ಬರ್ತೀರು. ಕ್ಯಾಮರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ. ಗುಡ್ ಮಾರ್ನಿಂಗ್ ಬಾಣದಲ್ಲಿ ಗುಡ್ ಮಾರ್ನಿಂಗ್ ಪ್ರಸಾದನ್ನ ಚಾಪರಿಯರ ತಿಂಡರ ಲಕ್ಕದು ಜರನಲ್ಲ. ಶಾಂತಸಿಸ್ ಬೇಗ ಬಲೆ ಶಾಂತಸಿಸ್ ಬೈಜೇರಿ ಬರ್ವೇರು ಹರೀಶ್ ಬರ್ತೀರಾ. ಹಾಯ್ ಹರೀಶ್, ವೆಲ್ಕಮ್ ಹರೀಶ್ ಬ್ರೋ. ಲೈಕ್ ಡನ್ ಮಾಡೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಬ್ರೋ. ಚಾಪರಿಯರ ತಿಂಡರ ದಾದ ತಿಂಡಿ. ಚಾಪರಿಯ ಪನ್ನದಿಲ್ಲ. ದಾದ ತಿಂಡಿ ತಿನ್ನಿಯಾರು ಪ್ರಸದಾನೆ ದಾದ ತಿಂಡಿ ತಿನ್ನಿಯಾರು. ಲೈಕ್ ಡನ್ ಪಣಂದುಲ್ಲೆ ನವೀನ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ನವೀನ್ ಬ್ರೋ. ದಾದ ಚಾಪರಿಯರ ತಿಂಡರ ದಾದ ತಿಂಡಾರು. ಆರು ಬೈಜೆಡ ಇರೇಗು ಗುದ್ದು ಎಂಕು ಗುದ್ದುವಾರ. ವಾವ್ ಎಂಕು ಗುದ್ದುವಾಡ. ಓಕೆ ಓಕೆ ದಾದ ಗುದ್ದುಲಿಯೇ ಹರೀಶ್ ದೇವ್ಕೊಂದಲ್ಲೇರು ದಾದ ಅಂಡಿ ಹರೀಶ್ ಗುದ್ದೆ ಬಂದ್ವಿನೇಕ ಅಂದು ಎಂಕು ಗುದ್ದರಾವ ಅದೇ ಶಾನ್ಸಿಸ್ ಬರ್ತೀರಿ ಎನ್ನೊಂದು ಗುದ್ದು ನೋಡಿ ನಮ್ಮ ದೇವ್ರೆ ಇದನ್ನ ಎಂಕು ಗುದ್ದು ದೇವರಿತ್ತೆ ಶಾನ್ಸಿಸ್ ಇರು ಬರ್ತೀರಿ ಅಡ್ಡೆ ಅಂಡಿ ಇದನ್ನ ಎಂಕು ಯಾನ್ ಪೆಟ್ಟು ತಿಂತೋಡು ಮೂಲಿತ್ತು. ಹಾಯ್ ಗುಡ್ ಮಾರ್ನಿಂಗ್ ಸಿಸ್ ಆನಂದಲ್ಲೇರು. ಗುಡ್ ಮಾರ್ನಿಂಗ್ ಶಾನ್ಸಿಸ್. ಚಾಪರಿಯರ ತಿಂಡರ ದಾದ ತಿಂಡಿ. ಹರೀಶ್ ತೂ ಅಂತ ಹೇಳ್ತೊಂದಲ್ಲೇರು ಗುದ್ದುನ ತೋಪಿನ ಅದೇ ಹರೀಶ್. ಗುಡ್ ಮಾರ್ನಿಂಗ್ ಶಾಂತಕ್ಕ, ದುರ್ಗಕ್ಕ, ಪ್ರಸಾದ್ ಬ್ರೋ ಪಣದಲ್ಲೇರು. ನವೀನ್ ಬ್ರೋ ಚಾಪರಿಯರೇ ದಾದ ತಿಂಡಿ. ನವೀನ್ ಬ್ರೋ ಕೋಡೆ ಲೈವ್ ಇತ್ತನೇ ನಾಡಿಯ ಎನ್ಮಾರಿಕ್ ನಾಡಿಯ ಲೈವ್ ತೋಜ್ಜೀರ್ನ ಬಕ್ಕೊಡತೆ ಕರೆಂಟ್ ಇಜ್ಜಿ ತೆಡಿಲು ಬರ್ಸ ಬಕ್ಕ ನಾಡ್ದಿಜ್ಜಿರೆ ಇದೇನು ಎನ್ಮರಿ ಕೊರ ನಾಡಿಯ ಬತ್ತದು ಬಕ್ಕ ಕರೆಂಟ್ ಪೋತುಂಡಿಯೇ ಕರೆಂಟ್ ಎತ್ತಿಜ್ಜಿ. ಲೈಕ್ ನನ್ನ ಪಣದುಲ್ಲೇರು ದೋಸೆ ಪಣದುಲ್ಲೇರು ಕೋಡೆ ಲೇಟ್ ಬೈದೀನಿ ನೋ ಪ್ರಾಬ್ಲಮ್ ಅಂದೆ ಏನು ಎನ್ಮರಿಕ್ ನಾಡಿಯೇ ತಿಕ್ಕಿಜಿ ಬಕ್ಕ ಜೋರು ತೆಡಿಲು ಬರ್ಸ ಜೋರು ಮುಲ್ಪ. ಹಾಯ್ ನವೀನ್ ಅನ್ನ ಪಣದುಲ್ಲೇರು ಹರೀಶ್ ಬ್ರೋ. ಹಾಯ್ ನವೀನ್ ಬ್ರೋ ಪಣದುಲ್ಲೇರು ಶಾಂತಸಿಸ್. ಹಾಯ್ ಪ್ರಸಾದ್ ಬ್ರೋ ಪಣದುಲ್ಲೇರು ಶಾಂತಸಿಸ್. ಇತ್ತೆ ಗುದ್ದುನ ಕಾರ್ಯಕ್ರಮ ಉಂಡುಗೆತ್ತೆ ಗುದ್ದುನ ಕಾರ್ಯಕ್ರಮ ಇರಗಿತ್ತೆ ಗುದ್ದು ತೋಜೋಡು. ಹಾಯ್ ಹರೀಶ್ ಬ್ರೋ ಪಣದುಲ್ಲೇರು. ನಮ್ಮ ತುಳು ಗೈಡ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ನವೀನ್ ಬ್ರೋ. ನಮ್ಮ ತುಳು ಗೈಡ್ ಅವರೇ ಗುಡ್ ಮಾರ್ನಿಂಗ್. ಇರ್ ನವೀನ್ ಬ್ರೋ ಮೆಗ್ಗೆತೆವು ನಮ್ಮ ತುಳು ಗೈಡ್ದಾರು ಅದೇ ನವೀನ್ ಬ್ರೋ. ರಕ್ಷಸಿಸ್ ಮೋನೋ ಆಂಡೇಸಿಸ್ ರಕ್ಷಸಿಸ್ನ ಕೋಡೆ ಇನ್ನೇನು 10,000 ವಾಚ್ ಅವರು ಕಂಪ್ಲೀಟೆಡ್ ಎಂದು ಪಾಡ್ದಿರಿ ಯಾನ ಈಗ ಕೇನಿಯಾಡ ಮೆಸೇಜ್ ಬರುತ್ತೆ ಮೋನೋ ಆಂಡಿ ರಕ್ಷಸಿಸ್ ಅಂದು ಬಕ್ಕದಾದ ರಿಪ್ಲೈ ಬೈ ಚಿಂಕ್ ದಾದಿ ತಿಂಡಿ ಸಿಸ್ಸಿರೆಗ್ ಹಾ ಟ್ವಿನ್ಸ್ ಬಂದಿಲ್ಲ 10,000 ಕಂಪ್ಲೀಟ್ ಆತನ ಬರ್ಪುಂಡು ಏಟ್ ಆರ್ಲ ಕೂಡ ಈಗ ತಿಳ್ತದೆ ಇಂಚ ಪಾಡ್ದಿರಿ ಇಂಚ ಒಂದು ಓ ಪಂದು ಅವಜ್ಜಿ ಎಕ್ಸ್ಪ್ರೆಷನ್ ಪಾಡ್ದಿರಿ ಒಂಜಿ ದಾದಂದು ಗೊತ್ತಿಜ್ಜಿ ಗೋರ ಶಾರ್ಟ್ ಆತು ಒಂದು ಆತ ನಾನು ಶಾರ್ಟ್ ಲೆಕ್ಕಾಗಿಜ್ಜತೆ ನಮಕ್ ವೀಡಿಯೋದ ವಾಚವರ್ ಲೆಕ್ಕತೆ ಎನ್ನ ಆಂಡ್ ಮೋನೋ ಸಂಗೀತಕ್ಕೆ ಅಂದೆ ಕಂಗ್ರ್ಯಾಚುಲೇಷನ್ ಪ್ರಸನ್ನ. ಥ್ಯಾಂಕ್ ಯು ಸೋ ಮಚ್. ಇರಿಗೆ ಮೋನೋ ಆಂಡತ್ತೆ ಎಂಗ್ಲಿನೆಲ್ಲ ಹೆಲ್ಪ್ ಮಾಡ್ಕೊಳ್ಳಿ ಎಂಗ್ಲೇ ಫುಲ್ ಸಪೋರ್ಟ್ ಕೊಡ್ಲಿ ನಾನು ಇರ್ನ ಮೋನೋ ಆಂಡತಿ ಚಾನಲ್. ಕಂಗ್ರ್ಯಾಚುಲೇಷನ್ ಇರಿಗೆ ಲೈವ್ ಬರ್ತೀನಿ ಕಿರಿ ಸಪೋರ್ಟ್ ಮಾಡ್ತದಲ್ಲ ಲೈಕ್ ಥ್ಯಾಂಕ್ ಯು ಅವೇ ವೆಲ್ಕಮ್ ಪನ್ನದಲ್ಲೇರು. ಶಾಂತಸಿಸ್ ತೆಲ್ಟದಲ್ಲೇರು ರೆಡ್ ಲ್ಯಾಂಡ್ ಒಟ್ಟಿಗೆ ಬನ್ನಿ ಬೇಜಾರು ಮಲ್ಪಚ್ಚಿ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಅಲ್ಲ. ಶಾನ್ಸಿಸ್ ತಿಂಡಿದಾದೆ ಕೇನೋಡು ರಕ್ಷಸಿಸ್ ಬರ್ತಡೆ ಕೇನೋಡು ಮೋನ ಆಂಡ ಅಂಚ ನಾನು ನೀರು ಅಂತೆ ಬೇಗ ಬಲೆ ಅಪಗ ಜಾಸ್ತಿ ಸಪೋರ್ಟ್ ಮಲ್ಪೊಲಿ ಇನಿ ಯಾನ್ ಬರ್ಪಿನೇಟ್ ಎತ್ತಿಜಿ ನವೀನ್ ಬ್ರೋ ಬರ್ಪಿನೇಟ್ ಎತ್ತಿಜಿ ಅನ್ ಒಂಚೂರು ಪೋಯರ್ ಉಂಡು ಪಿದಾಯಿ ಅಂಚ ಪೂರ ರೆಡಿ ಆದ ಕುಲಿನ ಒಂಚೂರು ಲೇಟ್ ಉಂಡು ಪೋಯರ್ ಎತ್ತೆ ಒಂಜಿ 10 ಗಂಟೆದ ಅಂಚೆ ಪೋಯರ್ ಐಕ್ ಬರ್ತೀನಿ ಇಜಿನ ನೀನು ಬರ್ಪಿನೇಟ್ ಎತ್ತಿಜಿ ಲೈವ್
ತೂಕ ಏರನಲ್ಲಿ ಬರ್ತದೆ ಅಂತ ಸಪೋರ್ಟ್ ಮಲ್ಪೇಡ ಅಂದ್ರೆ ಜಸ್ಟ್ ಬರ್ತೀನಿ ನಾನು 1 ಗಂಟೆ ಅದು 1 ಗಂಟೆ ಮಲ್ಪಗ ಅಂದು ಬರ್ತೀನಿ ಈಗ ನಾನು ನೀ ಬರ್ಪಿನೇಟ್ ಇತ್ತಿಜ್ಜಿ ಲೈವ್ 9:30 ಡ್ಯೂಟಿ ಓಕೆ ಮಲ್ಲೆಜ್ಜಿ ನವೀನ್ ಬ್ರೋ ಏತ ಅಪ್ಪಣ ಅದು ಸಪೋರ್ಟ್ ಮಲ್ಪೆ ಅವೇ ಮಲ್ಲೆಜ್ಜಿ ನಾನು ಬರ್ಪೆ ಎಲ್ಲ ಬೇಗ ಬರ್ಪೆ ಅಂದಂದು ಲೇಟ್ ಮಲ್ತನ ಕಮ್ಮಿ ಅಪ್ಪಣ ಅಂದಿಯೇ ഞാനിನ್ ಬರ್ಪಿನೇಟ್ ಇತ್ತಿಜ್ಜಿ ಬಕ್ಕಲ 1 ಗಂಟೆ ನಾನು ಪೂರ ಬೇಲೆ ಆಡು ಪೂರ ರೆಡಿ ಆದನಾಗ ಒಂದು ನನ್ನ 1 ಗಂಟೆ ಉಂಡದ ಒಂಚೂರು ಪೋಯಿಂದ ಆಸೆ ಅಂಡು ಕೂಡ ಇಟ್ಲೊಂಜಿ ಆಸೆ ಒಂತೆ ವಚವರ ತಿಕ್ಕಡೆ ಅಂಚ ದುರ್ಗ ಪೋಪುನ ಯಾನ್ ಪೋಪುನ ಮಂತು ಏತ್ ಕಾಪುನ್ ನಿಕ್ಲೇನ್ ಪೂರ ಯಾನ್ ಹೊರ್ತೆ ಪೋಪುನು ಏಮಂತರು ಎಂಚೋಲರ್ಕೆನಂದಿಲ್ಲ 9:30 ಡ್ಯೂಟಿ ಓಕೆ ಓ ಅಂದೆ ಬಂದಿಲ್ಲ ದೂರ ಪೋಪುನು ದೀಪಾವಳಿ ದೀಪಾವಳಿದಲ್ಲಿ ಕೊಂಚ ಕೊರಗಜ್ಜೆ ಕೊಂಚ ಬಾಜಿಲ್ ಕೊರ್ರೆಂಡು ಅಂಚ ಹಸ್ಬೆಂಡ್ ಪಂಡೇರು ಬಕ್ಕ ಪೋಯಿ ಬಂತೇರು ರೆಡಿ ಅದು ಉಂತು ಬಂತೇರು ಐಕ್ ರೆಡಿ ಅದು ಉತ್ತುದೆತ್ತೆ ಬಕ್ಕ ಒಂಚೂರು ಲೇಟ್ ಪೋಯಿ ಬಂಡೇರು ಅಂಚ ದೀಪಾವಳಿ ಹ್ಯಾಪಿ ದೀಪಾವಳಿ ಮಾತಿರಲಿ ಅಡ್ವಾನ್ಸ್ ಅದು ಸಂಗೀತಕ್ಕ ಹೇಮಂತ್ ಬ್ರೋ ದೀಪಾವಳಿಗೆ ಹೊಸ ಚಂಡಿ ದೆತ್ತೋರಾಡು ಪ್ರಸನ್ನ ಈರ್ಲ ಒಂಜಿ ದೆತ್ತಲ್ಲೆ ಬರ್ಮೂಡ ದೆತ್ತಲ್ಲೆ ಅಯ್ಯೋ ಹೇಮಂತ್ ಬರೋದಿಲ್ಲ ಶಾಂತಿ ಸಿಸ್ತು ಈ ಪ್ರಸನ್ನ ಆಯ್ತು ಮಾರ್ರೆ ತುಳುವನಾಡ ಧರ್ಮ ದೈವ ಕೊರಗಜ್ಜ ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣಿಗೆ ಸತ್ಯ ಕರಿಯಜ್ಜ ಕೊರಗ ತನಿಯ ಬಾನದೇವಿರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ ಬಾನದೇವಿರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ ಸೂಪರ್ ಬನ್ನದಿಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಲ್ಲೇಜ್ ಗೊತ್ತಾಣ ಇಂಕ್ ಬಾಯ್ ಬನ್ನದುಲ್ಲೇರು ಏಮಂತ ಓಡೆ ಪೋಪಿನಿ ಒಂದ್ಲೇ ಯಾನು ಕುಡ್ಲಗ ಪೋಪುನು ಉಂಡು ಇನಿ ಈರು ಕುಡ್ಲ ಪೋಪಿನ ದಾಯಿ ಡ್ರೆಸ್ ತಂಡೇನಾ ಪ್ರಸಾದನ್ನೇ ಪನ್ಯದೆ ತಂಡೇನಾ ಆಯ್ತು ಹಿಡ್ಕಿದ ಬಳ್ಳಿ ಬರೋದಿಲ್ಲ ದುರ್ಗಾ ಪ್ರಸಾದ್ ಬ್ರೋ ಎಂಚೊಲ್ಲಾರ ಚಾಪರ್ಯಾರ ತಿಂಡರ ದಾದ ತಿಂಡು ಈ ವೇಳೆ ರಜನೇನಿ ದಾನೆ ಹೇಮಂತ್ ಬರೋದಿಲ್ಲ ಪ್ರಸಾದನ್ನೇ ಬಾಯ್ ಬಾಯ್ ಪ್ರಸಾದನ್ನ ಥ್ಯಾಂಕ್ ಯು ಸೋ ಮಚ್ ಬೇಲೆ ಉಂಡು ಓಕೆ ಹೇಮಂತ್ ಪೋದ್ಬಲೆ ಬೇಲೆ ಪೋದ್ಬಲೆ ಯಾವ ಮಾರ್ರೆ ಬರೋದಿಲ್ಲ ದಾದೆ ಯಾವಿಯೇ ಇರೇಗ ದಾದೆ ತಿಂಡಿ ಸಿಸ್ ಎಂಕಿನಿ ನವೀನ್ ಬ್ರೋ ಸಜ್ಜಿಗೆ ರೊಟ್ಟಿ ಮಲ್ಪಿರತ್ತೆ ಯಾಲೊಂಜಿನಿ ಸಜ್ಜಿಗೆ ರೊಟ್ಟಿ ಮಲ್ತೀನಿ ನವೀನ್ ಬ್ರೋಡ ಸಜ್ಜಿಗೆ ರೊಟ್ಟಿ ಇಂಚಿ ಬೈದು ಶಾನ್ಸಿಸ್ ತೆಲ್ತೋದಿಲ್ಲೇರು ಓಲೇರು ಎನ್ನ ಡಿಯರ್ ಉಳ್ಳೇರು ಅಲ್ಲೇ ತೆಲಿಗುಡು ಅಲ್ಲಿ ತಿರ್ತು ಮೆಸೇಜ್ ಇದ್ದಿಲ್ಲ ಹಾಯ್ ಬರೋದಿಲ್ಲ ಅಲ್ಲಿ ಅಯ್ಯೋ ದೇವ ಶಾಂತಕ್ಕ ಹಾಯ್ ಬರೋದಿಲ್ಲ ಹೇಮಂತ್ ಒನಸಾಂಡೆ ಒನಸು ಒಂಚಿನ ಮಲ್ಪು ಇತ್ತೆ ಎಂಕಿ ಎಲ್ಲೆ ಕೂಡ ಸಜ್ಜಿಗೆ ರೊಟ್ಟಿ ಯಾನಿನಿ ಮಲ್ತೀನಿ ತೂಕ ಎಂಚಾಪು ನೀರುಳ್ಳಿ ಪಾಡಿಯ ಕಾಯಿ ಮುಂಚಿ ಪಾಡಿಯ ಸೋಕು ಮಲ್ತೊಂಜಿ ಸಜ್ಜಿಗೆ ರೊಟ್ಟಿ ಇನಿ ಶೋಕು ಲಕ್ಕುದು ಕಾವಲಿ ದೊರರ ಲಕ್ಕುಜ್ಜಿ ಕರ್ಮದ ಚಾಂಡೆ ಕೇನ್ ಯಾ ಚಾಂಡು ಯಾನ್ ಚಾ ಪರದೆ ಬರ್ಪಿನಿ ಮತ್ತೆ ಚಾ ಪರದೆ ಬರ್ತೀನಿ ಹೆಂಗೆ ಕಾವಂದು ನವೀನ್ ಬ್ರೋ ದಾದಿ ತಿಂಡಿ ಮೆಸೇಜ್ ಮಿಸ್ ಆಂಡು ಹೇಮಂತರ ಮೆಸೇಜ್ ಮಿಸ್ ಆಪಿನ ಮಾಡ ಕುಸಲ ಮಾರ್ರೆ ಒನಸಾಂಡ ಅವ್ವ ಶಾಂತಕ್ಕ ಹಾಯ್ ಅವ್ವ ಅವು ಯಾತೆ ಮೆಸೇಜ್ ಇಪ್ಪುನು ಬೇಲೆ ಉಂಡು ಅವು ಮೆಸೇಜ್ ಮಿಸ್ ಆಂಡು ಅವು ಮೆಸೇಜ್ ಚಾಂಡಕೇನಿ ಸಜ್ಜಿಗೆ ರೊಟ್ಟಿ ಅವ್ವ ಬೇತೆ ಓಯ್ ಶಾಂತಕ್ಕ ಹಾಯ್ ಬನ್ನದಿಲ್ಲ ಬೇತೆ ಮೆಸೇಜ್ ಇಜ್ಜಿ ಯಾನು ಕುಡ್ಲಗ ಪೋಪುನುಂಡು ಅವತೆ ಹೋದ್ ಬಲೆ ಹಾಯ್ ನವೀನ್ ಡಿಯರ್ ಪನ್ನದಿಲ್ಲೇರು ದುರ್ಗಾ ಪ್ರಸಾದ್ ಎಂಕು ಹೋಟೆಲ್ ದೋಸೆ ನಾಡಿನಿ ಹೋಟೆಲ್ ಹೋಗ್ತೀರಿ ಎಂಗುಲು ಇಲ್ಲಾಡು ಸಜ್ಜಿಗೆ ರೊಟ್ಟಿ ಮಲ್ತಿದ್ದೀನಿ ಒನ ಸಾಂಡ್ ಬರದಲ್ಲೇರು ನವೀನ್ ಬ್ರೋ ಹೆಂಗೆ ಕೊಂಚ ಬರೋದುಂಡು ನೆಟ್ ಎಂಜಿ ಆಡಿಯೇ ಕ್ವಶನ್ ಆನ್ಸರ್ ಎಂಚಿನ ಬರೋದುಂಡಿ ಬಕ್ಕ ಸ್ಟಿಕ್ಕರ್ಸ್ ಏನೇನ ಬರೋದುಂಡಿ ಲೈವ್ ಆನಾಗ ಹೌದಾದ ಎಂಚ ಈಡು ಬೋರ್ಡ್ ಪಾಡ್ಜಲ್ಲ ಅಲ್ಪ ವರಾನೆ ಬ್ರೇಕ್ ಪಾಡು
ಅಂದಿ ಅಕ್ಕಳು ಹಂಸ ಗೊತ್ತಾಗ ಜೊತೆಗಳಿಗೆ ಅವು ಹೊರಳಿ ಬ್ರೇಕ್ ಮಾಡುವೇರು ಅವು ನಮಗೆ ಮೂಲ ಎಫೆಕ್ಟ್ ಆಪು ಪಂಡದಾದ ಗೊತ್ತಿರಾ ಅಲ್ತ ಸೀದ ಸೌಂಡ್ ಮಿತ್ತಿಗೆ ಜಾಸ್ತಿ ಕೆನ್ನು ಮಿತ್ತಿಗೆ ಜಾಸ್ತಿ ಕೆನ್ನು ಅಲ್ತ ಸೌಂಡ್ ಗಾಡಿ ಬರ್ಪಿನ ಗಾಡಿ ಪೋಪಿನ ನಾನು ಏರ ಒಟ್ಟಿಗೆ ಇಜ್ಜಿ ಬಂದು ಶಾಂತಿ ಸಿಸಿ ಬನ್ನೊಂದುಲ್ಲೇರು ಏಮಂತ್ ಬಾಯಿ ಪಂದನೆ ಎನ್ನ ಬಕ್ಕ ನವಿನಲ್ಲ ಅವು ನಿಕ್ಲೇನ ನಂಜಿ ಅತ್ತೆ ಬೇಡ ಇಜ್ಜಪ್ಪ ಖಂಡಿತ ನಂಜಿ ಇಜ್ಜಿ ಎಂಕುಲ್ ನಂಜಿ ಮಲ್ಪುಜಿ ಅಂಚ ನಿಕುಲ್ ಲವ್ ಮಲ್ಪುಡು ಎಂಕುಲ್ ದಾದ ಮಲ್ಪರೆ ಅಪ್ಪು ಎಂಕುಲ್ ಕಾಲಿ ಒಂಜಿ ಪಾತಿರಲಿ ಆತೆ ಶ್ರೀಹರಿ ಅವರು ಬಂದ್ರು. ಹಾಯ್ ಶ್ರೀಹರಿ ಅವರು, ವೆಲ್ಕಮ್. ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಂಡೆ ಅವು ಎಂಕ್ಲ ಬರ್ಪುಡು ಹೊಸತ್ ಅಪ್ಡೇಟ್ ದಾಲ ಮಲ್ಪುಡು ಅಂದಿಜ್ಜತೆ ನಮ್ಮ ಮೈಕ್ ಆಯ್ಕೆ ದಾಲ ಒಂಜಿ ಪೆಟ್ಟು ಮಿನಿ ಬಾಡೋಡ ಟಕ್ಕದ ಒತ್ತಡವಿರಿ ದಾಲ ಇಜ್ಜತೆ ಸಿಂಗಲ್ ಬತ್ತೇರು ಒಂದು ನಮ್ಮ ಏರ್ಪುದರು ಸಿಂಗಲ್ ಸೋಲೋನಾ ಆಯ್ತು ಕ್ವಶನ್ ಆಯ್ತು ಕ್ವಶನ್ ಕೇನೋಲಿಯಾ ಅಂದೆ ನಮ್ಮ ಲೈವ್ ಡೂಪ್ ನಾಗನೆ ಕ್ವಶನ್ ಕೇನೋಲಿಯಾ ನಮ್ಮ ಒನ್ನೆ ಕ್ವಶನ್ ಕೇನ್ ನನಗೆ ಕಳ್ಳ ಪಾತೀರ್ ನಮ್ಮ ಮರ್ರೆ ಬಟ್ ಎಂಚ ಬಂದ ನನ್ನ ತೋಡ್ ಪನ್ಪವನು ಐತ ಬಗ್ಗೆ ಒಂದು ವಿಡಿಯೋ ಮಲ್ಪಲಿಲ್ಲ ಅವೇ ಶ್ರೀಹರಿ ಅವರು 6 ಥ್ಯಾಂಕ್ ಯು ಶ್ರೀಹರಿ ಅವರು, ಥ್ಯಾಂಕ್ ಯು ಸೋ ಮಚ್. ಚಾ ಕುಡಿದ್ರ ಶ್ರೀಹರಿ ಅವರೇ? ತಿಂಡಿ ತಿಂದ್ರ? ಎಂತ ತಿಂಡಿ? ಬಟ್ ಎಂಚ ಪಂದ ನನ್ನ ತೋಡು ಓಲೇರು ನವೀನ್ ಅಲ್ಲಿ ನವೀನ್ ಬ್ರೋ ಇರೆಲ್ಲೆಪ್ಪುನು ದುರ್ಗಾ ಪ್ರಸಾದ್ ಅರೆಗಿತ್ತ ಡ್ಯೂಟಿ ಪೋಯರ್ ಕೊಡ್ತಾನೆ ಪಾಪ ಆತ ಬಿಸಿ ತನೋಡ್ಲು ಒಂಚೂರು ಹೆಂಗೆ ಸಪೋರ್ಟ್ ಮಾಡ್ತಾರೆ ಬರ್ಪಿರಾರು. ನವೀನ್ ಲೈವ್ ಲಿಂಕ್ ಅದು ಯಾರನ್ನ ಲೈವ್ ಅವೇ ನಮ್ಮ ತುಳು ಚಾನಲ್ ಉಂಡತೆ ಐಕಿರ್ ಸಬ್ಸ್ಕ್ರೈಬ್ ಆಲೆ ಅಪ್ಪಗಾರನ ಲೈವ್ ತಿಕ್ಕೊಂಡು ಲೈವ್ ಪಕ್ಕಾರನ ಏತ್ಕೊತೀನಿ ರಾತ್ರಿ ಎಣ್ಮರೆಗೆ ಲೈವ್ ಮಲ್ಪೇರು 15 ಗಂಟೆ ಮುಟ್ಟಲು ಉಪ್ಪೇರು ಆರು ಆಯ್ತಾ ನಡು ಟೀರ್ ಬರ್ತದ ಅವರಿಗೆ ಒಂದು ಮಲ್ಪೇರು ಒಂದೊಂದು ದಿನ ನಮ್ಮ ತುಳು ಗೈಡ್ ಬರ್ಪೆ ನಮ್ಮ ತುಳು ಗೈಡ್ ಆರೆ ನವೀನ್ ಬ್ರೋರ ಉಲ್ಲೆಪ್ಪನ ಒಂದುಲ್ಲೇರು ಐಕಿರ್ ಕನೆಕ್ಟ್ ಆಲೆನ ದುರ್ಗಾ ಪ್ರಸಾದ್ ಆರ ಒಂಜಿ ಮಂಡೆ ಒಂಜಿ ಕುಟ್ಟಿ ಪಾಡ್ಲೆ ಅಡೆಗೆ ಪೋಲೆ ಅಪ್ಪ ಚಾನಲ್ ಆಕ್ಟಿವಿಟಿ ತಿಕ್ಕೊಂಡು ಚಾನಲ್ ಆಕ್ಟಿವಿಟಿ ಪೋದು ಅರ ಚಾನಲ್ ತಿಕ್ಕೊಂಡು ಅಡೆಗೆ ಒಂಜಿ ಪೋದು ಆಲೆ ಒಂಜಿ ಮೂಜಿ ಶಾರ್ಟ್ ಉಪ್ಪು ತೂಲೆ ನವೀನ್ ಬ್ಲಾಗ್ಸ್ ನಮ್ಮ ಕೊಂಚ ಕಮೆಂಟ್ ಪಾಡ್ಲೆ ಬೋಡ್ತನ ಅಯ್ಯೋ ನವೀನ್ ಆಲ್ರೆಡಿ ಇರಿಗಡೆ ಕ್ವಶನ್ ಕೇರಿಯರ್ ಪನೋಡಗೀರ್ ಪನೋಡಿ ಅದಕ್ಕೆ ಯಾರನ್ನ ಲೈವ್ ಹಿಡಿಬೋದು ಪಲ್ಲಿ ಡೈರೆಕ್ಟ್ ಪನೋಲಿ ಗಾಡಿ ಆರಪ್ಪಗೆ ಎದುರು ಉತ್ತರ ಕೊಡ್ತೀರಿ ಆರ ಎಕ್ಸ್ಪ್ರೆಷನ್ ಹೆಂಚೋಡು ತೂಲಿ ನಮ್ಮ ತುಳು ಗೈಡ್ ನವೀನ್ ಲಾಗ್ಸ್ ಆ್ಯಂಡ್ ನಮ್ಮ ತುಳು ಗೈಡ್ ಒಂಜಿ ದಿನ ನೈಟ್ ಬರ್ಪೇರು ಒಂಜಿ ದಿನ ನೆಟ್ ಬರ್ಪೇರು ಪನೋಲಿ ಈರ್ ಪನೋಲಿ ಲವ್ ಜೋರುಂಡು ಸೀಸ ಅಣ್ಣಂದ ಅವು ಲವ್ ಅವು ಅಣ್ಣ ಮೆಗ್ಗಿನ ಕಲ್ಲ ಲವ್ ಅವು ಅಂಚ ಆ ರಣ್ಣೆ ಮೇರ್ ಮೆಗ್ಗೆ ಅಂಚ ಲವ್ ಕಲ್ಲ ಈ ಬಂದ ಜನುಮಗಳ ಅನುಬಂಧವು ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಬರೀ ಇಂಥದ್ದೇ ಆಯ್ತು. ಪೋಪಿನಿ ದುರ್ಗಾ ಪ್ರಸಾದ್ ಪೋಪಿನಾ ದಾನೆ ಬೇಗ ಪೋಪಿನಿ ಪೋಪುನಾ ದಾನ ಪೋಪುನು ಶಾಂತಕ್ಕ. ಅಯ್ಯೋ ಒಂದು ಸಿಂಗಲ್ಗೆ ದಾದಾತುಂಡು ಎಂತದ ಸಿಂಗಲ್ ಹಾಗೆಲ್ಲ ಹೇಳ್ಬಾರ್ದ. ನೀನು ಹುಡುಗಿಯ ಸಿಂಗಲ್ ಹುಡುಗಿ ಆದ್ರೆ ಹುಡುಗಿಗೆ ಹೇಳ್ಬೇಕು ಆಯ್ತಾ. ಈಗ ಅವರೆಂತ ಹುಡುಗ ಆದ್ರೆ ಹುಡುಗ ಹೇಳುದು ಹಾಗೆ ಹೇಳ್ಬೇಕು. ಸಿಂಗಲ್ ನೀನು ಹುಡುಗಿಯಾ. ದುರ್ಗಾ ಪ್ರಸಾದ್ ಬಾಯ್ ಬರೋದ್ರೆ ಬಾಯ್ ದುರ್ಗಾ ಪ್ರಸಾದ್ ಥ್ಯಾಂಕ್ ಯು ಸೋ ಮಚ್. ಅವೇ ಲೈವ್ ಬರ್ತದ ಒಂಚು ಸಪೋರ್ಟ್ ಮಾಡ್ದೆ ಹಿಂಗೆ ಪೋಪಾರತ್ತೆ ಅವೇ ಮಸ್ತ್ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೃಂದಾವನ ನೋಡಿರೋ ಗುರುಗಳ ಯತಿಗಳ ರಾಘವೇಂದ್ರರ ಬೃಂದಾವನ ನೋಡಿರೋ. ನವೀನ್ ಬ್ರೋಗ್ ಪನೊಂದುಲ್ಲೇರು. ಅಯ್ಯೋ ದಾದಿ ಒಂದು ದಾದಿ ದೇವ. ರಾಘವೇಂದ್ರರ ಬೃಂದಾವನ ನೋಡಿರೋ
ಸಿಂಗಲ್ಗಾ ಶಾಂತಸಿ ಸಿಂಗಲ್ ಬಂದ್ಬಿನೇರು ಯಾನ ನನ್ನ ಬರ್ಪುಜಿ ಎಂಕ್ ಪೋಡಿಗೆ ನವೀನು ಅಂಚು ಮನೋಜ್ ಹೆಂಗ್ ನಾಲ್ ಲೈಕ್ ಮಿಸ್ ಆಗ್ಬಿಟ್ಟು 20 ಜನ ಇರಕ್ಕೆ ದಾದ ಪೋಡಿಗೆ ಅಯ್ಯೋ ದೇವ ಶಾಂತಕ್ಕ ಮಿಸ್ಸಿ ಬರೋದಿಲ್ಲ ಎಂತದ ಸಿಂಗಲ್ ನಿನ್ನದು ನಾನಂದೇ ಗೊತ್ತಾವ್ಜಿ ಸಿಂಗಲ್ನ ದಾಯಿ ಪೋಡಿಗೆ ನವೀನ್ ಬ್ರೋ ದಾದಾಂಡ್ ಹರಿನಾಮವೇ ಚಂದ ದುರ್ಗಣ್ಣಂಗೆ ಒಂಜಿ ಬೇಗ ಮದುವೆ ಮಲ್ಪಲಿ ಅರೆ ಮದುವೆ ಉಂಡಿ ನವೆಂಬರ್ ತನ್ನ ಮದುವೆ ಅರೆಗ್ ದುರ್ಗಣ್ಣ ಕೊಂಚ ಬೇಗ ಮದುವೆ ಮಲ್ಪಲಿ ಅದೇ ದುರ್ಗಪ್ರಸಾದ್ ಇರೇ ಮದುವೆ ಅದಲ್ಲ ನವೆಂಬರ್ ಪೋಯಿರ ಅಂದಾರು ಅರೆ ನವೆಂಬರ್ ಮದುವೆ ಉಂಟು ಆರು ಕುಸಲ್ಗಿ ಅದು ಬರ್ಪೇರ ಅದು ಮುಂಚೆ ಬರೋದಿಲ್ಲ ಕುಸಲ್ಗಾರು ಓ ದೇವ ಈ ನೆಟ್ ಆಯ್ತಿತ್ತು ಅರೆ ಮದುವೆ ಫಿಕ್ಸ್ ಆತ ನಮಗೆ ಒಂದೇ ಒಂದು ಸಾರಿ ನಿನ್ನ ಕಂಡ ಒಡನೆ ಮರೆಯು ನನ್ನ ಮರೆತು ಕೂಡ ಮರೆಯಲ್ಲಾರೆನ ನಿನ್ನ ಎಷ್ಟು ಸಾರಿ ನೋಡಿದರು ಎಷ್ಟು ಸಾರಿ ಹಾಡಿದರು ಸವಿಯದಂತ ಸವಿಯ ಕೊಡುವೆನಾ ನಿನ್ನ ಶಾಂತಕ್ಕ ಬರಂದುಳ್ಳೇರು ಎಂತದ ಸಿಂಗಲ್ ಹಾಗೆ ಹೇಳ್ಬಾರ್ದ ಅಲ್ಲೇ ಇಯರ್ ಆರಿ ಅಲ್ಲೇ ಈರು ಪದ್ಯವನ್ನಗ ನೀವು ಅಯ್ಯೋ ಹಾಗೆ ಎಂಚು ಗೊತ್ತಾಗ್ಬಿಡಿ ಅವಳು ಟರ್ನ್ ಅತಿ ಸ್ವಲ್ಪ ಅವಳು ಟರ್ನ್ ಜಾಸ್ತಿ ಅವಾಗ ವಾರ್ನ್ ಮಾಡೋದು ಬೋಪಿನಿ ಅಯ್ಯೋ ನಾ ವಾರ್ನ್ ಡಾಯಿಚ್ಚಿ ಚಿನ್ನಲ್ಲ ಓ ದೇವ ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ನಿನ ನಗುವೆ ನನ್ನೆದೆಗೆ ಅಮೃತ ಕಲಶ ನಿನ ಮಾಯದ ಉಸಿರಿನಲ್ಲಿ ಒಂದು ನಿಮಿಷ ನೀನಿದ್ದರೆ ಅದೆ ನನಗೆ 1000 ವರ್ಷ ಎನ್ನುತ್ತಿದೆ ಈ ಮನಸ್ಸು ನಿನ್ನೆ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ನವೀನ್ ಬ್ರೋ తెలుసందులేరు ಅಲ್ಪ ದಾದಾಂಡ್ ನಾಯಿ ಅಡಿಕ್ಕು ಪೂರುಂಡಾ ಅವು ನಾಯಿ ಕೊರೆಪುಂಡು ಜೋಕುಲ್ ಬೊಬ್ಬಾಡ್ವೇರು ಅಂಚಪುರ ಉಂಡು ಬರಿತೇರು ಪಣ ಇಲ್ಲೇ ಅತೆ ಮುಲ್ಪ ಇಲ್ಲೇ ಜೋಕುಲು ಶಾಲೆ ಪೋತಿಜರ ಅಂತೇರ ಜೋಕುಲು ಬಕ್ಕ ಅಂಚಿ ಶಾಲೆ ಪೋಪಿನ ಜೋಕುಲು ಬೊಬ್ಬೆ ವಾಡಂದು ಪೋಪೋರಾರ ಒಂದು ಗೌರ್ಮೆಂಟ್ ಶಾಲೆ ಪೋಪಿನ ತೆಗೆದು ಕೊಡ್ತಾನ ಆಕುಲು ನಡ್ತೊಂದು ಪೋಪೇರು ಕೆಲವು ಜೋಕುಲು ಅಲ್ಪ ಆಕುಲ್ಲ ಬೊಬ್ಬೆ ಆಡಂದು ಪೋಪ ಅವು ಇಂಚಿ ಬೇಗ ಮಿತ್ತಗಿಂಚ ಅಲ್ಪದ ಇಡೆಗೆ ಬೇಗ ಹಾಕುನು ಶಬ್ದ ಇದರಲ್ಲಿ ಬಸ್ತಾಯಿ ಕೂಡ ವಾರ್ನ್ ಪಾಡ್ಬೇಕು ಕೂಡ ಐಡಿಯಾಗ ಹಾಕುನು ಅಂಚ ಮಾರ್ಗ ಕೈತ್ತಲಾಂಡ ಶಬ್ದ ಜಾಸ್ತಿ ನೀ ಸುದಿನ ನಿನ್ನ ಜನುಮದಿನ ರೇಟ್ಲಾ ಜಾಸ್ತಿ ಬೆಳಕಾದನಲ್ಲ ಕೊಳಕಾದಲು ಜಸ್ಟಿಸ್ ಫಾರ್ ಅಭಿಷೇಕ್ ಹೌದು ಅದು ತುಂಬಾ ಚರ್ಚೆಯಲ್ಲಿದೆ ಅಲ್ಲ ಅಭಿಷೇಕ್ ಸುಸೈಡ್ ಮಾಡಿದ ಅದಲ್ಲ
ಅಭಿಷೇಕ್ನದು. ವಾವ್, ಸೂಪರ್ ಮೂವಿ ಲೈವ್ ಇಂದ ಬ್ರಹ್ಮಾಂಡ. ಹೌದೌದು, ಬ್ರಹ್ಮಾಂಡದಲ್ಲಿ ನಮ್ಮ ಲೈವ್ ಮಾತ್ರ ಫೇಮಸ್ ಅಲ್ವಾ? ಕಿರಣ್ ಕುಮಾರ್, ಕಿರಣ್ ಚಾಬಾರಿಯರ ತಿಂಡರ ವಾಸ್ತವ ಬ್ರೋ, ವೆಲ್ಕಮ್. ಕಾಫಿ ಆಯ್ತಾ, ಟೀ ಆಯ್ತಾ? ರೋಲ್ ನಂಬರ್ 10 ಪ್ರೆಸೆಂಟ್ ಟೀಚರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಚರ್ಚೆ ಅಲ್ಲ, ನನ್ನ ಮನೆಯೊಳಗಿದೆ, ಕೈಕಾಲು ಕಟ್ಟಿ ಬಾವಿಗೆ ಆಗ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅದರ ಬಗ್ಗೆ ವಾಸ್ತವನೇ, ನಾನು ಸ್ವಲ್ಪ ಕೇಳಿದ ಅದರ ಬಗ್ಗೆ, ಎಂತಂತ ಸರಿ ವಿಷಯ ಗೊತ್ತಿಲ್ಲ ನನಗೆ. ಹಾಗೆ ನನಗೆ ಎಂತಂತ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ನೀವು ಹೇಳುವಾಗ ವಿಷಯ ಸ್ವಲ್ಪ ಗೊತ್ತುಂಟು, ಹಾಗೆ ಸರಿಯಾಗಿ ನಾನು ಯಾವುದು ನೋಡಲಿಲ್ಲ, ಆ ವಿಷಯದ ಬಗ್ಗೆ ಸರಿಯಾಗಿ ಇದು ಮಾಡಲಿಲ್ಲ, ಓದಲಿಲ್ಲ. ಹಾಗೆ ನನಗೆ ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ವಿಷಯ ಎಂತ ಗೊತ್ತಿಲ್ಲ ಅಷ್ಟೇ. ಒಂದು ಹುಡುಗಿ ಕಾರಣ ಅಂತ ಹೇಳ್ತಾರೆ, ಅದು ಸ್ವಲ್ಪ ಗೊತ್ತುಂಟು. ಹಾಗೆ ನನ್ನ ತಾಯಿ ಮೇಲೆ ಆಣೆ ಬಿಡ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ವಾಸ್ತವ ಅವರು. ಮೂವಿ ಹಿರೇನವರೇ, ಹಾಯ್, ಹಲೋ, ನಮಸ್ತೆ, ಹೇಗಿದ್ದೀರಾ? ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ ಇರೋ ರೀತಿಯಲ್ಲಿ ಇರಬೇಕಂತ ಹೇಳ್ತಾ ಇದ್ದಾರೆ. ಹೌದೌದು. ಓಕೆ, ಬಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ಬಾಯ್ ನವೀನ್ ಬ್ರೋ. ಬಯ್ಯ ತಿಕ್ಕಗ. ಓಕೆ ಬಯ್ಯ ನವೀನ್ ಲಾಗುಡು ಬರ್ಪಾರ ತುಳುಗ ಇಡ್ಡೆ ಒಯ್ಟು ಬರ್ತೀನಿ. ಹಾಯ್ ವಾಸ್ತವ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಶಾಂತಕ್ಕ ಚಾಪರಿಯರ ಅಂತ ಕೇಳ್ತಾ ಇದ್ದಾರೆ. ಸಿಂಗಲ್ ಶಾಂತ ಸಿಸ್ ಉಲ್ಲಾರ ವಾಸ್ತವ್ ಬ್ರೋ ಪನೊಂದಿಲ್ಲ. ಹಾಯ್ ವಾಸ್ತವ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಕಿರಣ್ ಇದ್ದೀರಾ? ನಮಸ್ತೆ, ಹೇಗಿದ್ದೀರಾ ನೀವು? ಗುಡ್ ಮಾರ್ನಿಂಗ್. ಸ್ವೀಟ್ ಡೇಸ್, ಆಲ್ ಡೇಸ್, ಹ್ಯಾಪಿ ಯುವರ್ ಲೈಫ್ ಅಂತ ಹೇಳ್ತದೆ. ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ರಿ, ಎಲ್ಲಿ ಸತ್ತು ಹೋದ್ರಾ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಭಟನೆ ಇಲ್ಲಿ ಕಾಣಬೇಕು, ಮಾಡ್ತಾ ಇಲ್ಲವಲ್ಲ ಅಂತಲ್ಲ. ಪ್ರತಿಭಟನೆ ನಾನು ಕೇಳಲಿಲ್ಲ. ಹನಿ ಟ್ರ್ಯಾಪ್ ಅಂತ ಬರ್ತಾ ಇದೆ, ಅದರಲ್ಲಿ ನಾನು ಓದಲಿಲ್ಲ, ಎಂತಂತ ಓದಲಿಲ್ಲ. ಕೆಲವು ಯೂಟ್ಯೂಬರ್ ಕೂಡ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನಾದರೆ ಫುಲ್ಲು ಕೇಳಲಿಲ್ಲ ಎಂತ ಅಂತ. ವಿಷಯ ನನಗೆ ಸರಿಯಾಗಿ ಗೊತ್ತಿಲ್ಲ. ಹಾಗೆ ನೀವು ಹೇಳುವಾಗ ನನಗೆ ಎಂತ ಅಂತ ಇದಾಗುದಿಲ್ಲ. ಹಾಗೆ ಅದರ ಬಗ್ಗೆ ಮಾತಾಡಲಿಕ್ಕೆ ಗೊತ್ತಾಗುದಿಲ್ಲ. ನಾನು ಸರಿಯಾಗಿ ತಿಳಿದುಕೊಂಡ್ರೆ ಮಾತಾಡ್ತೇನೆ. ಹಾಗೆ ನವೀನ್ ಲಾಗ್ಸ್, ಓಕೆ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಾಯ್ ಅಂತೆ. ಬಾಯ್ ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಕುಡ್ಲಾಗ ಪೋಪುನ ಇಜ್ಜ ಪೋದ್ವಲೆ ಕುಡ್ಲಾಗ ಇನಿ ಪೋದ್ವಲೆ ಮಂತ್ ಟುಡೇ ಶೂಟಿಂಗ್ ಉಂಟ ಮೂವಿ ಹೀರೋಯಿನ್ ಅವರೇ. ಮೇಕಪ್ ಮಾಡಿದ್ದೀರಾ ನೀವು? ಮೂವಿದು ನೇಮ್ ಎಂತ? ಮೂವಿದು ನೇಮ್ ಇದು ಸಂಗೀತ. ಎಂತ ಮೂವಿದು ನೇಮ್ ಕರ್ಮ? ಯಾವ ಹೀರೋ ಇದು? ಶಾಂತ ಸಿಸ್, ಹಾಯ್ ಹಲೋ, ಹೇಗಿದ್ದೀರಾ ನೀವು? ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್, ಆಲ್ ಡೇಸ್, ಹ್ಯಾಪಿ ಯುವರ್ ಲೈಫ್ ಅಂತ ಹೇಳ್ತಾ ಇದೆ. ದಾದಾಂಡ ಸಿಸ್ ಒಂಜ ಅಭಿಷೇಕ್ ಪನ್ಪಿನ ಒಂಜಿ ಜವಣಿ ಸುಸೈಡ್ ಮಲ್ದಿನ ಪನ್ಪಿನಾರು ಐತ ವಿಷಯ ಪನ್ಪಿನ್ ವಾಸ್ತವ್ ಬ್ರೋ. ಅವು ಪುರ ಬರೋನುಂಡತೆ ಯಾನ್ ಐತ ಸರಿ ಐತ ವಿಷಯದ ಬಗ್ಗೆ ನಾನು ಒಂದು ಓದುದು ಜಿಯೆ ಸರಿ ಅಂಚಿತ್ತೆ ಕಾರ್ ಪನ್ನಗಿಂಗ್ ದಾಲ ಪಂಡ್ರೆ ಒಂದು ಇಜ್ಜ ಅಂಚ ಬೇಲೆ ಇಜ್ಜ. ಶಾಂತ ಕಾಣುದಿಲ್ವಾ ನಿನ್ಗೆ? ನಾನು ಇಲ್ಲ, ಅವ್ರು ಕಾಣುದಿಲ್ಲ. ನೀವು ಮಾಯ್ಕಾದೆ, ಅವರು ಮಾಯ್ಕಾದದ, ನೀವು ಮಾಯ್ಕಾದದ ಗೊತ್ತಿಲ್ಲ. ಹೇಳಿಲ್ಲ ಯಾರಲ್ಲಿ ನಾನು, ಈ ಗುಟ್ಟಲ್ಲಿ ಶಾಮೀಲು ನೀನು. ಎಂಕ ಅಂಗಡಿಗೆ ಬೇಲೆ ಅಂಜ ಅಂಗಡಿ ಪೋದು ಅವಳು ಆನ್ ದಿಲೆ ಮೊಬೈಲ್ ಆನ್ ದಿದ್ದು ಪಾತಿರ್ಲೆ ಅಂಡ
ಪ್ರೀತಿ ಸಿಸ್ ಬರ್ತೀರ ಹಾಯ್ ಸಿಸ್ ಗುಡ್ ಮಾರ್ನಿಂಗ್ ಪನದುಲ್ಲೇರು ಹಾಯ್ ಪ್ರೀತಿ ಸಿಸ್ ಗುಡ್ ಮಾರ್ನಿಂಗ್ ಚಾಪರಿಯರ ಪ್ರೀತಿ ಸಿಸ್ ದಾದ ತಿಂಡಿ ತಿಂದಾರು ಹಾಯ್ ಶಾಂತ ಸಿಸ್ ಗುಡ್ ಮಾರ್ನಿಂಗ್ ಪನದುಲ್ಲೇರು ಪ್ರೀತಿ ಸಿಸ್ ಹಾಯ್ ಹೇಮಂತ್ ಗುಡ್ ಮಾರ್ನಿಂಗ್ ಪ್ರೀತಿ ಮ್ಯಾಮ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಸಿಂಗಲ್ ಹೇಮಂತ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್ ನವೀನ್ ಕುಮಾರ್ ಪಾರಿವಾಳ ಬಂದ್ರು ಹಾಯ್ ಪಾರಿವಾಳ ವೆಲ್ಕಮ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ಏನ ಪಾರಿವಾಳ ಹೋಗುದ ಪಾರಿವಾಳ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟದಕ್ಕೆ ಕೆಲಸ ಉಂಟಾ ಓಕೆ ಓಕೆ ಕಪ್ಪರ್ ರೊಟ್ಟಿ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್ ಪ್ರೀತಿ ಮೇಡಮ್ ನಿಮ್ಮ ಲೈವ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಸಿಂಗಲ್ ಪ್ರೀತಿ ಅಕ್ಕ ಅಂತ ಹೇಳ್ತಾ ಇದ್ರೆ ಹೇಮಂತ್ ಕೋಡೆ ಇಜ್ಜಾಂಡ್ ಅಂದಿಯ ಪ್ರೀತಿಸಿಸು ಕೋಡೆ ಇರಿಜ್ಜಾಂಡತೆ ಅನ್ನ ತುಯ್ಯ ಇರಿಜ್ಜಾಂಡ್ ಬಕ್ಕ ಹೇಮಂತ್ ಮತ್ತೆ ಹೆಂಗ್ ಕಮೆಂಟ್ ಮಾಡ್ತೀನಿ ಪ್ರೀತಿ ಅಕ್ಕ ಇಜ್ಜಿರಿ ಎನ್ನೆಡು ತೂಲೆ ಒಂಜಿ ಶಾರ್ಟ್ ಕಮೆಂಟ್ ಉಂಡು ಹೇಮಂತನ ಪ್ರೀತಿ ಅಕ್ಕ ಇನಿ ಇಜ್ಜಿರು ಬಂದು ಕಮೆಂಟ್ ಮಾಡಿ ಐಕ್ಯಾನ್ ಪಂಡೆ ಇನಿ ತೆಡಿಲು ಬರ್ಸ ಪಂಡೆ ಸಿಂಗಲ್ ಪನದುಲ್ಲೇರು ನವೀನ್ ಬ್ರೋ ಹಾಯ್ ಪನದುಲ್ಲೇರು ನಮ್ದು ಬುದ್ಧಿವಂತರ ಜಿಲ್ಲೆ ಅಂತೆ ಅನ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ ವಾಸ್ತವ್ರು ಪ್ರೀತಿಸು ಗೊತ್ತುಂಡೆ ಒಂದು ವಿಷಯ ಅಭಿಷೇಕ್ನ ವಾಸ್ತವ್ರು ಹಾಯ್ ಗುಡ್ ಮಾರ್ನಿಂಗ್ ಬಂದಿದ್ರೆ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಪ್ರೀತಿ ನನ್ನ ಲೈವ್ ಯಾವಾಗ ಹೇಳ್ತೀಯ ಪ್ರೀತಿ ನಿನ್ನ ಲೈವ್ ಯಾವಾಗ ಹೇಳ್ತೀಯ ಪ್ಲೀಸ್ ಆದಿ ಹಾಯ್ ಪ್ರೀತಿ ಗುಡ್ ಮಾರ್ನಿಂಗ್ ಮಾಡೋದಿಲ್ಲ ಅಂಚ ಮೆಸೇಜ್ ಮಂತೆ ಒಂಚ ಮೆಸೇಜ್ ಅಂಚ ಹೆಂಗ್ ಮಲ್ತೀನಿ ಮೆಸೇಜ್ ಎಂಡಕ್ಕೇನ್ ಯಾರು ಹೇಮಂತ್ ಪ್ರೀತಿ ಸಿಸ್ ಇಜ್ಜರ ಅಂದಕೇನ್ ಎಂಡ ಯಾನ್ ಮಾಡಿ ನೀ ತೆಡಿಲ್ ಬರ್ಸ ಪಂಡೆ ಜೋರ ತೀಕೋಡೆ ತೆಡಿಲ್ ಬರ್ಸ ಕರೆಂಟ್ ಇಜ್ಜಿ ಏರ ಅಭಿಷೇಕ್ ಅವನಿ ಮುರಣಿ ಒಂದಿಟ್ಟು ಫೇಸ್ಬುಕ್ ಪೂರ ಬರೋದುಂಡಿ ಐತ ವಿಷಯ ಐತ ಬಗ್ಗೆ ವಾಸ್ತವ ಪನೊಂದುಲ್ಲೇರು ಎಂಕ್ ಪಣೆ ಅಂದಾದ ಐತ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತುಜ್ಜಿ ಎಂಕ್ ದಾದಂದ ಎಂಕ್ ಉತ್ತರ ಕೊರ ಒಂದಿಜ್ಜನ್ ಶ್ರೀದುರ್ಗಾ ಮ್ಯಾಮ್ ತಿಂಡಿ ನನಗೆ ತಿಂಡಿ ಸಜ್ಜಿಗೆ ರೊಟ್ಟಿ ಪ್ರೀತಿ ಸಿಸ್ಟರ್ ಹೆಲೋ ನಮಸ್ತೆ ಹೇಗಿದ್ದೀರಾ ನೀವು ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ ನನಗೆ ಯಾರು ಭಯನೂ ಇಲ್ಲ ಅದೇ ಒಬ್ಬ ಹುಡುಗ ಆಗಿದೆ ಎಷ್ಟು ಹೊತ್ತು ಕರ್ಕೊಂಡೋಗಿ ಏನೇನೋ ಮಾಡ್ತಾ ಇದ್ರು ಅದೌದು ವಾಸ್ತವ ಅದು ಹೇಳಿ ಸರಿ ಎಂತ ವಿಷಯ ಅಂತ ನಮಗೆ ಗೊತ್ತಿಲ್ಲಲ್ಲ ನನಗೆ ಅದು ಗೊತ್ತಿಲ್ಲ ಹಾಗೆ ನನಗೆ ಹೇಳಲಿಕ್ಕೆ ಆಗುದಿಲ್ಲ ಹಾಗೆ ಕಿರಣ್ ಗುಡ್ ಮಾರ್ನಿಂಗ್ ಬ್ಯುಸಿ ಇದ್ದೇನೆ ಗಾಡಿಯಲ್ಲಿ ಗಾಡಿಯಲ್ಲಿ ಇದ್ದೀರಾ ನೀವು ಪಾರಿವಾಳ ಇವತ್ತು ಗಾಡಿಯಲ್ಲಿ ಹೋಗುದಾ ನೀವು ಹಾರ್ಲಿಕ್ಕೆ ಮರೆತು ಹೋಗಿದ್ದೀರಾ ಇವತ್ತು ಗಾಡಿಯಾ ಓಕೆ ಹಾಯ್ ಪ್ರೀತಿ ಅಕ್ಕ ಅಂತ ಹೇಳ್ತಾ ಇದ್ರೆ ಪಾರಿವಾಳ ಗೊತ್ತಾಣಿ ಎಂಕ್ ಸರಿ ಸ್ಟೋರಿ ಗೊತ್ತು ಜನ್ನಂದು ಎಂಕಲ್ ಆಯ್ತಾ ಸ್ಟೋರಿ ಸರಿ ಗೊತ್ತುಜ್ಜಿ ಯಾನಾಯ್ತ ಬಗ್ಗೆ ಆತ ಒಂದು ಮಲ್ದುಜ್ಜಿ ಆರ್ಟಿಕಲ್ 19 ಪ್ರಕಾರ ಮಾತಾಡುವ ಹಕ್ಕು ಎಲ್ಲರಿಗೂ ಕೊಟ್ಟಿದೆ ಕಾನೂನು ಹೌದೌದು ಆದ್ರೆ ಏನು ಗೊತ್ತಾ ವಾಸ್ತವ್ರು ಕೆಲವೊಂದು ನಮ್ಮ ಇದರಲ್ಲಿ ಚಾನಲ್ ಅಲ್ಲೆಲ್ಲ ಮಾತಾಡಿದ್ರೆ ಅದು ತಪ್ಪಂತ ಹೇಳಿಬಿಡ್ತಾರೆ ಎಲ್ಲರೂ ಕೂಡ ಈಗ ಕಾಂತಾರದ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ ಅದರೊಟ್ಟಿಗೆ ಈ ವಿಷಯದ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ ಇನ್ನೊಂದು ಬಿಗ್ ಬಾಸ್ ನಲ್ಲಿರುವ ಒಂದು ಚರ್ಚೆ ಆಗ್ತಾ ಇದೆ ಎಲ್ಲ ಮೂರು ಕೂಡ ಒಟ್ಟಿಗೆ ಆಗಿದೆ ಈಗ ಯಾವುದು ನಾವು ಮಾತಾಡ್ಬೇಕು ಯಾವ್ದು ಮಾತಾಡಿದ್ದು ಗೊತ್ತೇ ಆಗ್ತಾ ಇಲ್ಲ ನಮ್ಗೆ ಹಾಗೆ ಸಂಗೀತ ಸಿಸಿ ಎನ್ನ ಡ್ಯಾನ್ಸ್ ಎಂಚೋಂಡಿ ಇನ್ನ ಡ್ಯಾನ್ಸ್ ಭಯಂಕರ ಕೋಟು ಪುರ ಪಾಡ್ದು ಡ್ಯಾನ್ಸ್ ಮಾಡ್ದಾರ ಮಾರ್ರೆ ಕಿರಣ್ ವಾಸ್ತವ್ ಸರ್ ನೀವು ಒಂದು ವಿಡಿಯೋ ಮಾಡಿ ವಾಯ್ಸ್ ರೈಸ್ ಮಾಡಿ ಹೌದೌದು ಒಂಜಿ ವಿಡಿಯೋ ಮಾಡ್ತು ವಾಯ್ಸ್ ರೈಸ್ ಪಾಡ್ಲಿ ಒಂದಕ್ಕೆ ಸೋಷಿಯಲ್ ಮೀಡಿಯಾ ಪಡೆ ಫೇಸ್ಬುಕ್ ಕೂಡ ಪಾಡೋಡು ಇನಿ ಎನ್ನ ಮಿತ್ ಬೇಜಾರ್ ಮಲ್ಪಾರ ಇಜ್ಜಿ ಯಾನ್ ಎಲ್ಲೆ ಇಲ್ಲು ಕ್ಲೀನ್ ಮಲ್ತೊಂದುಲ್ಲೆ ಇನಿ ಲೈವ್ ಬರ್ಪು ಜರ 12 ಗಂಟೆಗೆ ಇನಿ ಲೈವ್ ಇಜ್ಜ ಶಾಂತ ಟಿಫಿನಿಗೆ ಸ್ಪೆಷಲ್ ದಾದೆ ಇರೇಗ ಇನ್ಸ್ಟಾದಲ್ಲಿ ಮಾಡಿ ಇನ್ಸ್ಟಾದಲ್ಲಿ ಇದು ಮಾಡಿ ವಾಸ್ತವ ಬ್ರೋ ನಿಮ್ದು ಇನ್ಸ್ಟಾದ ಇದುವೇವಾ ವಾಸ್ತವ ಅಂತ ಹೆಸರ ಇನ್ಸ್ಟಾದಲ್ಲಿ ಬಿಡ್ಬೇಕು ಹೌದೌದು ಇನ್ಸ್ಟಾದಲ್ಲಿ ಬಿಡಿ ನೋಡಿ ಅಲ್ಲ ತುಂಬಾ ಮಂದಿ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ ಇದಕ್ಕೆ ಫೇಸ್ಬುಕ್ ಅಲ್ಲಿ ನಾನು ನೋಡಿದೆ ಪ್ರೀತಿ ಸಿಸಿ ಟಿಫಿನ್ಗೆ ದಾದಿ ಸ್ಪೆಷಲ್ ಇರೇಗ ಹಾಯ್ ಕಿರಣ್ ಬ್ರೋ ಪಣದಲ್ಲಿ ವಡ ಕಿರಣ್ ಇನಿ ಉಡುಪಿಡು ಜಿಲ್ಲೆಗೆ ಕರೆಂಟ್ ಇಜ್ಜಿ ಫುಲ್ ಡೇ ಓ ದೇವರೇ ಎಂಗ್ಲೇ ಕೋಟೆ ಕರೆಂಟ್ ಇತ್ತು ಜಿನಿ ಅಂಜೆ ನಾವು ಎಂಗ್ಲೇಲಿ ಇಜ್ಜ ಅನ್ಮೂಲು ಇರೇಗ ದಾದಿ ಕಿರಣ್ ಬ್ರೋ ಪಣದುಲ್ಲೇರು ಶಾಂತ ನಿನ್ಗೆ ಏನು ಕೊಬ್ಬ ಆಕೆನೊಂದುಲ್ಲೇರು
ವಾಸಬ್ರು ಹಾಯ್ ಶಾನ್ಸಿಸ್ ಅಂತ ಹೇಳ್ತಾ ಇದ್ದಾರೆ. ಎಂಕ್ ಕಪ್ಪ ರೊಟ್ಟಿ ಕಿರಣ್ ಪಳಂದಲ್ಲಿ ಅಕ್ಕೋ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಹಾಯ್ ಸೂರ್ಯ ವೆಲ್ಕಮ್. ಸೂರ್ಯ ಕಾಲೇಜ್ ಇಲ್ವೇ ಇವತ್ತು ರಜೆಯಾ? ಹಾಯ್ ಸೂರ್ಯ ಲೈಕ್ ಅಂದೆ. ಸೂರ್ಯ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಸಂಗೀತ ಶೂಟಿಂಗ್ ದಾದೆ ತಿಂತಾರಿ ಇದು ಶೂಟಿಂಗ್ ಏಂಜಿನ ತಿನ್ನಿ ಸಜ್ಜಿಗೆ ರೊಟ್ಟಿ ಮಲ್ದೆ ಅವೇನೆ ತಿನ್ನಿ. ನಿನ್ನೆ ವಾಸ್ತವ್ ಸರ್ ಲೈವ್ ಯಾರು ಬಂದಿಲ್ಲ, ಯಾಕೆ ವಾಸ್ತವ್ ಬಂದಿಲ್ಲ? ಎಷ್ಟು ಗಂಟೆಗೆ ವಾಸ್ತು? ನನಗೆ ನಿನ್ನೆ ನಮ್ಮ ತೆಡಿಲ್ ಬರ್ಸವ, ನಿನ್ನೆ ವಯ್ಯದಿಂದ ನಿನ್ನೆ ಸಾಯಂಕಾಲದಿಂದ ತೆಡಿಲ್ ಬರ್ಸ, ಜೋರು ಸಿಡಿಲು ಗುಡುಗಿನ ಮಳೆ, ಇಲ್ಲಿ ಕರೆಂಟ್ ಇಲ್ಲ. ಓ ಆವು ಪ್ರಿನ್ಸಿಸ್ ಕ್ಲೀನಿಂಗ್ ಮಾಡ್ಬ್ಲೆ. ಓಕೆ ಕ್ಲೀನಿಂಗ್ ಮಾಡ್ಬೋ. ಓಕೆ ಕ್ಲೀನಿಂಗ್ ಮಾಡ್ಬ್ಲೆ. ಅವೇ ದೀಪಾವಳಿದ ಕ್ಲೀನಿಂಗ್ ಅದೇ ಎಂಕ್ಲ ಮಲ್ಪೆರಂಡು ನಾ ಮಾಯ್ತಾರ. ಶಾನ್ಸಿಸ್ ದಾದ ತಿಂಡಿ ಹೋಗಿದ್ದೇನೆ ಅಕ್ಕ, ತಿಂಡಿ ಉಪ್ಪಿಟ್ಟು ಅಂತ ಹೇಳ್ತಿದೆ. ಕಿರಣ್ ದಾದ ತಿಂಡಿಗೆ ಏನಂದ್ರೆ ಪ್ರಿನ್ಸಿಸ್ ಮಳೆ ಉಂಟಲ್ಲ? ಈಗಿಲ್ಲ, ಈಗ ಮಳೆ ಇಲ್ಲ, ಈಗ ಮುಗಲುಂಟು ಮಾರ್ರೆ, ಮೋಡ ಉಂಟು, ಮೋಡ ಕವಿದ ವಾತಾವರಣ ಉಂಟು. ಬತ್ತೆ ಚೂರು. ಓಕೆ ಪ್ರಿನ್ಸಿಸ್ ಇದು ಒಂದು ಮಲ್ಪಲೆ ಬೇಳೆ ಅಲ್ಪಲೆ 12 ಗಂಟೆ ನಂಗೆ ಬೇಳೆ ಅಟಿಲ್ ಪುರ ಅವಡತ್ತೆ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ. ಮಾನಶ್ರೀ ಅವರು ಬಂದ್ರು. ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ನಾನು ಸಪೋರ್ಟ್ ಮಾಡಿರೋರು ಎಲ್ಲ ಬಂದಿದ್ರೆ ಅಷ್ಟೇ, ನಂದು ಯಾವಾಗಲೂ ಮೋನೋ ಆಗ್ತಾ ಇತ್ತು. ಹೌದು ಅದೌದು ವಾಸ್ತವ್ರು. ಕೆಲವೊಂದ್ಸಲ ಬರ್ಲಿಕ್ಕೆ ಆಗುದಿಲ್ಲ ನನಗೆ, ಕೆಲವೊಂದ್ಸಲ ನಾನು ನಿಮ್ಮದು ಲೈವ್ ಕಂಡ್ರೆ ಖಂಡಿತ ಬರ್ತೇನೆ, ನನಗೆ ಕಾಣುವುದಿಲ್ಲ ಲೈವ್. ಎಂಕು ಹೋಟೆಲ್ ನನ್ನ ಡಿಸೈಡ್ ಆವುಂಡಿ ಪ್ರೀತ್ ಸಿಸ್ಟರ್ ಆ್ಯಂಡ್ ಸಂಗೀತ ಸಿಸ್ಟರ್ ಆ್ಯಂಡ್ ಶಾಂತ ಸಿಸ್ಟರ್ ಅಂದ ನನ್ನ ಹೋಟೆಲ್ ಪೋಲ್ ಡಿಸೈಡ್ ಮಾಡ್ಕೊಡ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಮನಶ್ರೀ ಕಾಫಿ ಆಯ್ತಾ, ತಿಂಡಿ ಆಯ್ತಾ? ಎಂತ ತಿಂಡಿ? ಮನಸ್ಸುಗಳ ಮಾತು ಮಧುರ, ಮೌನಗಳ ಹಾಡು ಮಧುರ, ಕನಸೇ ಇರಲಿ ಪ್ರೀತಿ ಕೊಡುವ ಶಬ್ದ ಮಧುರ. ಸೂಪರ್ ಸಪೋರ್ಟಲ್ಲಿದ್ದಾರೆ ಮನಶ್ರೀ ಅವರು. ಟಿಫಿನ್ ದೋಸೆ ಅಂತ ಹೇಳ್ತಾ ಇದ್ದಾರೆ. ಮನಶ್ರೀಗೆ ದೋಸೆ ಅಂತೆ, ನನಗೆ ಸಜ್ಜಿಗೆ ರೊಟ್ಟಿ, ಮತ್ತೆ ಶಾಂತ ಸಿಸ್ಸಿಗೆ ದಾದ ಪಣ್ಣಿ ಬಂಡೇರು. ಶಾಂತ ಸಿಸಿ ಎಂತ ತಿಂಡಿಯಾ? ಶಾಂತ ಅಲ್ಲ, ಅದು ಸ್ವಂತ. ಅಯ್ಯೋ ದೇವ ಸಿಂಗಲ್. ಮನಶ್ರೀ ಸಪೋರ್ಟ್ ಅಲ್ಲಿದ್ದಾರೆ. ಶಾಂತ ಸಿಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ನನ್ನ ಲೈವ್ ಅಂತ ಹೇಳಿದೆ. ಶಾಂತ ಸಿಸ್ ಬರ್ತಾರಲ್ಲ, ಶಾಂತ ಸಿಸ್ ಶ್ರೀಧರ್ ಬ್ರೌನ್ ಲೈವ್ ಓದಿರ್ತಾರೆ. ಶಾಂತ ಸಿಸ್ ಮುರಾಣಿ ಶ್ರೀಧರ್ ಬ್ರೌನ್ ಲೈವ್ ಓದಿತ್ತಾರ. ಸಾಂಗ್ ಸೂಪರ್ ಆಂಡ, ಬಾಷ್ಪ ತುಂಬಿ ಬಂತು. ಸಂಗೀತ ಸಿಸ್ ಇನ್ನು ಹಾಡಬೇಡಿ, ಅದು ಇದು ಸಾಂಗಾ? ಬೇಜಾರದ ಸಾಂಗ್ ಯಾವು? ದಾಯೆ ಮನಸ್ಸುಗಳ ಮಾತು ಮಧುರ. ಇಲ್ಲವಾ ಮನಶ್ರೀ, ಮೇಕಪ್ ಬಾಕ್ಸ್ ಇಲ್ಲ, ಉಂಟು, ಎಲ್ಲ ಉಂಟು ನೋಡಿ. ಇದುವೇ ನನ್ನ ಮೇಕಪ್. ಈಗ ಯಾವುದು ಮೇಕಪ್ ಮುಖಕ್ಕೆ ಹತ್ತುದಿಲ್ಲವಾ, ಹಾಗೆ ಆಗಿದೆ. ಎಲ್ಲ ಉಂಟು, ಮೇಕಪ್ ಉಂಟು, ಎಲ್ಲ ಉಂಟು. ಓಕೆ ಬಾಯ್ ಮ್ಯಾಮ್, ಡ್ಯೂಟಿ ಟೈಮ್ ಆಯಿತು. ಓಕೆ ಸಿಂಗಲ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ಮತ್ತು ದಿನಾಲು ಬೆಳಿಗ್ಗೆ ಉಂಟಾಯ್ತಾ, ನಾನು 8 ಗಂಟೆಗೆ 8:15 ಬರದಿದ್ದು 9 ಗಂಟೆಗೆ ಒಂದು ಬಂದು ನನ್ನ ಚಾನಲನ್ನು ಹುಡುಕಿ ಆಯಿತಾ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮನಶ್ರೀ, ಥ್ಯಾಂಕ್ ಯು ಸೋ ಮಚ್. ಕೊಲ್ಲೆ ನನ್ನನ್ನೇ ಕೊಲ್ಲು, ನನ್ನನ್ನೇ ನೀ ಕೊಳ್ಳು. ಸೂಪರ್ ಅಂದರೆ ಗೀತಾ ಸಿಸ್ನ ಲೈವ್ನಲ್ಲಿ ಇದ್ರು. ಶಾಂತ ಸಿಸ್, ಗೀತಾ ಸಿಸ್ನ ಲೈವ್ ಅವ್ರದ್ದು ಲೈವ್ ಮಧ್ಯಾಹ್ನ ಅಲ್ಲ, ಗೀತಾ ಸಿಸ್ನ ಲೈವ್ ಅದೇ. ಶಾನ್ಸಿಸ್ ಹೋದ್ರು ಕಾಣಬೇಕು. ಹೊಸಬ್ರು ರಜೆ ಅಲ್ಲ ಹೊಸಬ್ರು, ನಿಮಗೆ ದೃಷ್ಟಿ ಆಪುಂಡಿಯ ಸಂಗೀತ ಸೇರಿ ಎಂಕದಾಲ ದೃಷ್ಟಿ ಆಪುಜಿ ದಯಪಣ ಅಂಚಿನ ಒಳ್ಳೆ ದೃಷ್ಟಿ ಬೂರುಜಿ ಎಂಕದಲ್ಲ ಆತ ಪೊರ್ಲಿದಲ್ಲ ಅತ್ಯಾನ್ ದೃಷ್ಟಿ ಬೂರು ವಾ ದೃಷ್ಟಿ ಬೂರು ಎಂಕೇನಲ್ಲ ದೃಷ್ಟಿ ಬೂರುಜಿ ಅಂಚ ಪೊರ್ಲು ಮಸ್ತ್ ಪೊರ್ಲಿತಿನೇ ಕಾಣಲೆ ದೃಷ್ಟಿ ಬೂರು ಮನ್ಕ ಎಂಕ್ ವೈಕ್ ದೃಷ್ಟಿ ಬೂರುಡು ಯಾನ್ ತೋರೈತಿನಿ ಕೊಲ್ಲ ದೃಷ್ಟಿ ಬೂರು
ರಾಜ ರಾಜ ಹೆಂಗಿರಬೇಕು ಗೊತ್ತಾ ರಾಜ 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 ಹೆಂಗಿರಬೇಕು ಗೊತ್ತಾ ನನ್ನ ರಾಜ 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 ಕನಸಿನ ರಾಜ ಹೇ ನಾವೆಚ್ಚೋ ಹುಡುಗ ರಾಜರ ರಾಜ ಜಾಕಿ ಜಾನು ಜೇಮ್ಸ್ ಪಾಂಡು ಯಾರು ಇಲ್ಲ ಇವನ ಮುಂದೆ ಕುರಿ ಮಂದೆ ರಾಜ 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 ಹೆಂಗಿರಬೇಕು ಗೊತ್ತಾ ನನ್ನ ರಾಜ. ಬ್ಯೂಟಿ ಈಸ್ ನಾಟ್ ಇಂಪಾರ್ಟೆಂಟ್, ಬ್ಯೂಟಿಫುಲ್ ಆರ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದೌದು, ಆದರೆ ಎಲ್ಲರೂ ಹೊಸಬ್ರು ಎಲ್ಲರಾಗಿ ನಂಬುದಿಲ್ಲವಾ? ನಾವು ನಂಬ್ತೇವೆ, ಅದು ಎಲ್ಲರಾಗಿ ನಂಬುದಿಲ್ಲ. ಬೇರೆ ಬೇರೆ ದೃಷ್ಟಿಕೋನ ಬೇರೆ ಬೇರೆ ಇರ್ತದೆ ಅವರದು. ಫೈನ್ ಫೈನ್ ನಾವಂತ ಥ್ಯಾಂಕ್ ಯು ಮನಶ್ರೀ. ಅದರ ಯಾವುದು ಗೊತ್ತಲ್ಲ, ರಿಯಲ್ ವಾಯ್ಸ್ ಆಗಿ ಬರುವುದಿಲ್ಲ, ಸ್ವಲ್ಪ ಆಡ್ತೇನೆ. ಶ್ರೀಧರ್ ಬ್ರೋ ಬಂದರು, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಹೊಸಬ್ರು ಅಂತ ಹೇಳ್ತಾ ಸಿಂಗಲ್ ಬ್ಯೂಟಿ ಯಾಕೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಲ್ಲ ಹೇಳಿದ್ದು ನಾನು, ಕೆಲವರು ಬ್ಯೂಟಿಗೆ ಒತ್ತು ಕೊಡ್ತಾರೆ, ಕೆಲವರು ಗುಣಕ್ಕೆ ಇದು ಮಾಡ್ತಾರೆ. ಹಾಗೆ ಹಾಯ್ ಅಂತ ಸಿಸ್ಟಾದ ತಿಂಡಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಹಾಯ್ ಶ್ರೀಧರ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಹೊಸ ಬ್ರೋ ಹಾಯ್ ಅಂತ ಹೇಳ್ತಿದ್ದೆ ಶ್ರೀಧರ್ ಬ್ರೋ. ನಾನು ಹ್ಯಾಂಡ್ಸಮ್ ಇದ್ದೀನಿ. ಓ ಸಿಂಗಲ್, ನೀವು ಹ್ಯಾಂಡ್ಸಮ್ ಇದ್ದೀರಾ? ಓಕೆ ಲೈಕ್ ಕೊಟ್ಟಿದ್ದೇನೆ, ಥ್ಯಾಂಕ್ ಯು ಸೋ ಮಚ್. ಶ್ರೀ ಬ್ರೋ ಹಾಯ್ ಗುಡ್ ಮಾರ್ನಿಂಗ್, ಆಯ್ತಾ ಟಿಫಿನ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಮದು ಏನು ತಿಂಡಿ? ನಮಗೆ ಸಜ್ಜಿಗೆ ರೊಟ್ಟಿಯಾ ಮನಶ್ರೀ? ಆಯ್ ಶ್ರೀಧರ್ ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳಿ ಶಾಂತಿಸ್. ಮನಶ್ರೀ ಆಯ್ ಗುಡ್ ಮಾರ್ನಿಂಗ್, ಆಯ್ತಾ ಟಿಫಿನ್ ಅಂತ ಕೇಳ್ತಾ ಇದ್ದಾರೆ ಪ್ರೀತಿಸಿಸ್. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ. ಈ ಸ್ಕಿಪ್ ಮಾಡಿ ಕಿರಣ್ ಓಲು. ಹೊರ ಟುಗೆದರ್ ಲೈವ್ ಪಾಡ್ಲೆ ಸಂಗೀತ ಸಿಸ್. ಲೆಮನ್ ದೃಷ್ಟಿದೆ ಪರ. ಓಕೆ ಕಿರಣ್ ಕಾಣೆ ಓಕೆ. ಒಂದು ಎಲ್ಲ ಸೋಮವಾರ ತುಕನಾ? ಸೋಮವಾರ ಕಾಣೆ ಬರ್ಪಾರ? ಸೋಮವಾರ ಕಾಣೆ ಬರ್ಪಣ ಟುಗೆದರ್ ಪಾಡುವ ಬರೋಡಿ ಇರು. ಶಾಂತನಿಗೆ ಮದುವೆ ಆಗಿದೆ, ಇಲ್ಲ ಅಂದರೆ ಅವಳ ಆಗ್ತಿದೆ. ಹೌದಾ, ಶಾಂತಿಸ್ಗೆ ಮದುವೆ ಆಗಿದೆ ಆಯ್ತಾ? ಸಿಂಗಲ್. ನೀನು ಬಾರಿ ನೋಡಿದ್ಯಾ ಶಾಂತಿಸ್? ನಾನು ವಾಸ್ತವ ಬ್ರೋ ಆಂಡ ತಿಂಡಿಗೆ ಏನೊಂದೊಳ್ಳೆಯರು. ನನಗೆ ಸ್ಯಾಂಡ್ವಿಚ್ ಇವತ್ತು ಬ್ರೇಕ್ಫಾಸ್ಟ್. ಓ ಸ್ಯಾಂಡ್ವಿಚ್ ತಿಂದು ಬಂದಿದ್ದೀರಾ ಶ್ರೀಧರ್ ಬ್ರೋ? ಹೌದು ಶ್ರೀ ಬ್ರೋ, ಹೌದು ಸ್ಯಾಂಡ್ವಿಚ್ ಯಾರಿದು? ಅದಕ್ಕೆ ಅಕ್ಕ ಹೇಳಿದ್ದು. ಹೌದೌದು, ಅವ್ರ ಅಕ್ಕ ಆಯ್ತಾ ನಿನಗೆ? ಅಕ್ಕ ಹೇಳಬೇಕು, ನಾವೆಲ್ಲ ಅಕ್ಕ ನಿಮಗೆ ಆಯ್ತಾ? ಮತ್ತೆ ನೀನು ಇನ್ವಿಟೇಷನ್ ತಂದು ಕೊಡಬೇಕು ಮದುವೆದು. ಹ್ಯಾಂಡ್ಸಮ್ ಆಗಿದ್ಯಲ್ಲ, ನಿನ್ಗೊಂದು ಹ್ಯಾಂಡ್ಸಮ್ ಆದರೆ ಬ್ಯೂಟಿಫುಲ್ ಹುಡುಗಿ ಸಿಗ್ಲಿ. ಹಾಯ್ ಪ್ರೀತಿ ಮೇಡಮ್, ಟಿಫಿನ್ ಆಯ್ತಾ? ದೋಸೆ. ನಿಮ್ಮದಾಯ್ತಾ ಟಿಫಿನ್ ಅಂತ ಕೇಳ್ತಾ ಇದ್ದಾರೆ. ಯಾವ ಬ್ಯೂಟಿ ಪಾರ್ಲರ್ಗೆ ಹೋದು? ಜಗತ್ತಿನ ಅತಿ ಸುಂದರ ಬ್ಯೂಟಿ ಪಾರ್ಲರ್, ಜಗತ್ತಿನ ಅತಿ ಸುಂದರ ಬ್ಯೂಟಿ ಪಾರ್ಲರ್ ಅಮ್ಮನ ಕೈ ಮತ್ತು ಅಜ್ಜಿಯ ಕೈ, ಅಲ್ಲೇ ನಿರ್ಧಾರ ಆಗಿರ್ತದೆ ನಮ್ಮ ಅಂದ ಚಂದೆಲ್ಲ. ಹೌದೌದು ಅದೌದು. ಬಾಯ್ ಆಲ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಶ್ರೀಧರ್ ಬ್ರೋ ಬ್ಯುಸಿ ಇದ್ದೀರಾ? ಓಕೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆಯ್ತು ಮನಶ್ರೀ ಅಂತ ಹೇಳ್ತಾ ಇದ್ದಾರೆ. ಶಾಂತಕ್ಕ ಅಯ್ಯೋ ಈ ಸಿಂಗಲ್ದು ಹೆಂಚಿದೆಯಾ? ಮೀನಾಕ್ಷಿ ನಿನ್ನ ಕೆನ್ನೆ ಮೇಲೆ ಮುರಳಿಗೇಕೆ ಕಣ್ಣು? ಮದಿಮೆ ಆತಂಡಲ ಆಯ್ದಾನೆ ಬೇಲೆ ಮದಿಮೆ ಆತುಂಡ ಆಯ್ದಾನೆ ಬೇಳೆ ಮಲ್ಪೀರ ಸಿಸ್. ಅಯ್ಯೋ ಶಾಂತ ಸಿಸ್. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ
ಹೂ ಅಂತೀಯ. ಲೈವ್ಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತದೆ. ಈವ್ನಿಂಗ್ ಲೈವ್ ಪಾಡ್ಲಿ ಸಂತಸಿಸ್ ಬೊಕ್ಕ ಔಟ್ ಸೈಡ್ ಪೋವಾರ ಬಲ್ಲಿ ಅಪ್ಪಗೆ ಯಾನ್ ಲೆಮನ್ ಕಣಪೆ. ಓಕೆ ಬೊರ್ಚಿ ಇನ್ನು ಲೆಮನ್ ಬೊರ್ಚಿ ಯಾನ್ ಲೆಮನ್ ಕಲರ್ದ ಡ್ರೆಸ್ ಪಾಡ್ದೆ ಅಂಚೆ ಇಂಕ್ ದಾಲ ದೃಷ್ಟಿ ಆಪುಜಿ ತುಳಿ ಲೆಮನ್ ಕಲರ್ ಡ್ರೆಸ್ ತುಜನ ಒಂದು ಪಾಡ್ನ ದೃಷ್ಟಿ ಆಪುಜಿ. ಪ್ರೀಸಿಸ್ ಆಯ್ತು ನಿಮ್ದು ಆಯ್ತು ಅಂತ ಕೇಳ್ತಾ ಇದ್ದಾರೆ. ಶಾಂತನಿಗೆ ಒಂದು ಯೂಟ್ಯೂಬ್ ಮಾಡಿಸ್ತಿದ್ದೆ ಅಂತ ಹೇಳಿ. ಓ ನೀವು ಶಾಂತಿಸಿಗೆ ಒಂದು ಯೂಟ್ಯೂಬ್ ಮಾಡಿಸ್ತಿದ್ರಾ? ಗ್ರೇಟ್ ನೀವು. ಆಯ್ತು ವಾಸ್ತವ್ರು. ಶಾಂತಿಸ್ ವಾಟರ್ ದೋಸೆ ಮೀನ್ ಸಾರು ಅಂತ ಹೇಳ್ತಾರೆ. ಎಡ್ಡೆ ಪುಡಿ ಅವು ಮೀನ್ ಸಾರಿಗೆ ವಾಟರ್ ದೋಸೆ ಸೂಪರ್ ಆಪು ಸೂಪರ್ ವಾಸ್ತವ್ರು ಅಂತ ಹೇಳಿ ಯಾರಲ್ಲ ಸೂಪರ್ ಮಾಡಿ ಮಂಡೇ ಈವ್ನಿಂಗ್ ಪೂರ ಬಿಸಿ ಇಪ್ಪುವೇರು. ಬಲ್ಲಿಂದ ರೇಪೇರು ಮಂಡೇ ಈವ್ನಿಂಗ್ ಅಂದು ಅವು ಮಂಡೇ ಪಟಾಕಿ ಪೂರ ಬಿಟ್ಪೇರು ಮಾನೆ ಅಪ್ಪಗೆ ಈವ್ನಿಂಗ್ ಜೋಕ್ಲೇರ ಜೈ ಜಿಜಿ ಮಂಡೇ ಆಪುಜಿ ಈವ್ನಿಂಗ್ ಆಪುಜಿ ನಾನು ಬರ್ತೇನೆಲ್ಲ ಲೈವ್ಗೆ ಬೇಗ ಬರ್ಪೆ ಸೋಮವಾರದಲ್ಲಿ 6 ಗಂಟೆ ಲೈವ್ ಬರ್ಪೆ ಮಾತೆಲ್ಲ ಬರೋಳು ಹಾಕದು. ಇನ್ನು 1 ವಾರ ಮಳೆ ಇದೆ. ಹೌದು ಹೆಂಚಿನ ಮಳೆ ಎಂತ ಗೊತ್ತಾ ಹೊಸೊಬ್ರು, ಗಾಳಿ ಸಿಡಿಲು ಗುಡುಗು ಎಲ್ಲ ಒಟ್ಟಿಗೆ ಮಾರ್ರೆ. ಮಾತ ಮೀಲೆ ಮಂಡೆ ಅಂದ ಏರ್ ಪೂರ ಮೀತಿಜೇರು ಮಾತ ಮಂಡೆಗೆ ಎಣ್ಣೆ ಪೂಜಿದ ಮೀಲೆ. ಹೌದು ಮಳೆ ಇರ್ಬೋದು. ಎಂತ ಮಳೆ ನಮ್ಗೆ ಪಟಾಕಿ ಡೈಲಿ ಇದೆ ಆಕಾಶದ. ಹೌದು ಆಕಾಶದಲ್ಲಿ ಡೈಲಿ ಪಟಾಕಿ. ಹಿಂಗಾರು ಮಳೆ ಅಲ್ವಾ, ಹಾಗೆ ಇರುತ್ತೆ. ಹಿಂಗಾರು ಮಳೆ ಅಂದ್ರೆ ಹೋಗುವ ಮಳೆ ಅಲ್ಲ ವಾಸ್ತವ್ರು. ಎಂಕಲ್ನ ತುಳಸಿ ಪೂಜೆ ಆನಿಕಲ್ನ ತುಳಸಿ ಪೂಜೆ ಆನಿ ಇನ್ ಮಾಡ್ಬಾರ ಜೋಕುಲು ಪಟಾಕಿ ಬಿಡ್ತೀರಿ ಐತ ಶಬ್ದ ಪುರ ಎಂಕಲ್ ಅವ್ರು 3 ಇಂಚ ಪಟಾಕಿ ಸ್ಟಾರ್ಟ್ ಆಗ್ತದೆ. ಮಾಲ ಪಟಾಕಿನ ಕೊಂದು ಬಿಡ್ತೀನಿ. ಅವೆಲ್ಲ ಬೀಡಿ ಪಟಾಕಿ ಪುರ ಉಂಡತೆ ಅವೇನು ಪುರ ಕನ್ಪಿನಿ ಅವೇನು ಬಿಡ್ತೀನಿ. ಕೆವಿ ಬಿಡ್ರೆ ಅಜ್ಜಿ ಶಾಲೆಯಲ್ಲಿ ಬರ್ತಕ್ಕ ಅವೇ ಬೇಳೆ ಮಲ್ಲಯಾಗಿಜ್ಜಿ ಎಲ್ಲಿ ಆಗಿ ಜಾಸ್ತಿ ಮಲ್ಲಯ ಇಟ್ಪುರ ಇಜ್ಜಿ ಎಲ್ಲಿ ಆಯನ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ. ಕಾಲ್ ಬರ್ತದೆ ಪಾತಿರ್ಬಲ್ಲಿ ಈ ಬೇಲೆ ಉಂಡದೆ ಬೇಲೆ ಮಲ್ಪಡೆ ಪ್ರೀತಿಸಿಸ್ ಪಕ್ಕ ನಮ್ಮ ತಿಕ್ಕಗಲ್ಲ ಇವುಡು. ಜನುಮದ ಗೆಳತಿ ಉಸಿರಿನ ಒಡತಿ ಮರೆತರೆ ನಿನ್ನ ಮಡಿವೆನು ಚಿನ್ನ. ಇರಲಾರೆ ಚಿಲುವೆ ಎಂದಿಗೂ ಜಾಸ್ತಿ ಪಾತೆ ರುಚಿ ಲೆಮನ್ ಪಾಡ್ ಬದಲು ಗೈಜಿನ ಪಾಪಸ್ ಕಳ್ಳಿ ಕನ್ಪೆಗೆ ಏನೀಗ ಪಾಪಸ್ ಕಳ್ಳಿ. ಅಯ್ಯೋ ಕಿರಣ್ ದೃಷ್ಟಿ ಹೊರದೆಪ್ಪಾಲೆ ಏನೀಗ ದೃಷ್ಟಿ ಯಾನೆ ತೋರಲ್ಲೇ ಬಂದ್ವಲ್ಲ ದೃಷ್ಟಿ ದೆಪ್ಪಡಾವು ಬಕ್ಕದಾಲ ಓಯ್ಕ ದೃಷ್ಟಿ. ಶಾಂತ ಸಿಸ್ ಸಪೋರ್ಟ್ ಉಡಲೇರು. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. तू है वही दिल ने जिसे अपना कहा, ये तू है जहाँ मैं वो वहाँ तुम हो कहाँ, तेरे बिन सदा. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ, ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ, ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮದ ಅರ್ಥ ಹೇಳೋಣ. ಶಾಂತಿಸಿಸ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತಿಸಿಸ್, ಥ್ಯಾಂಕ್ ಯು ಸೋ ಮಚ್. ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ, ಬೊಂಬೆ ಈ ವಯ್ಯಾರದ ಬೊಂಬೆ, ಬೊಂಬೆ ನಾ ಕರ್ಪೂರದ ಬೊಂಬೆ, ನನ್ನ ತವರೂರು ಆಗುಂಬೆ, ಅಲ್ಲಿಂದಲೇ ಬಂದ ದಾಳಿಂಬೆ, ಹೊಮ್ಮಿದೆ ನನ್ನ ಬಳಿಯಲ್ಲಿ ಅಪರೂಪದ ಒಡವೆ,
ಯಾರಿಗೆ ಬೇಕಾಗಿದ ನಾನೀಗಲೇ ಕೊಡುವೆ ರಂಬೆ ನೀ ವಯ್ಯಾರದ ರಂಬೆ. ಜ್ಯೋತಿ ಸಿಸ್ ಬರ್ತೀರಾ? ಹಾಯ್ ಸಿಸ್ಪಾ ಅನ್ನೋದ್ರಲ್ಲಿ ಮನಶ್ರೀ ಸಪೋರ್ಟ್ ಅಲ್ಲಿದ್ದಾರೆ. ಶಾಂತಿ ಸೋ ಮಚ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಮನಶ್ರೀ. ಅಪ್ಪ ಕೇಳ್ತಾ ಇದ್ದಾರೆ ಯಾರು ಮಾರಾಯ ಕಾಂಡೆ ಕಾಂಡೆ ವಾಸ್ತವ ನೆರದಿಲ್ಲ ರೆಂಕ್ ಈ ಅಪ್ಪನ ಕೈತಲ್ ನಾಯಿ ಕೊಂದಿದ್ದೀನಿ. ಅಯ್ಯೋ ದೇವ ತಿಂಡಿ ಆಡಿಸಿ ಸಾಂಡ ಆಂಡಿ ಎಂಕ ಸಜ್ಜಿಗೆ ದೋಸೆ ಸಿರೇದಾದೆ ಈ ವಾಸ್ತವ ಆಯ್ತು ಮಾರ ಯಬ್ಬ ಅಪ್ಪಗೆ ಯಾನು ಓಲ್ಡ್ ಸಾಂಗ್ ಬರಚ್ಚಿ ಪ್ಲೀಸ್. ಅಯ್ಯೋ ದೇವ ಎಂಕ ಓಲ್ಡ್ ಸಾಂಗ್ ಬರ್ತೀನಿ. ಶಾಂತ ಸಿಸ್ ನೆನ್ನೆ ಮೀನ್ ಸಾರಿ ಹೇಗಿತ್ತು ಅಂತ ಕೇಳ್ತಾ ಇದ್ದಾರೆ ವಾಸ್ತವ್ರು. ಜ್ಯೋತಿ ಸಿಸ್ ಸಪೋರ್ಟ್ ಹೊಸತು ಪದ್ಯ ಒಂಜಿಲ ಬರ್ಪುಜಿ ಕಿರಣ್. ಚೀನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಜ್ಯೋತಿ ಸಪೋರ್ಟ್ ಅಲ್ಲಿದ್ದಾರೆ. ಬೃಂದಾವನ ನೋಡಿರೋ ಗುರುಗಳ ಯತಿಗಳ ರಾಘವೇಂದ್ರರ ಬೃಂದಾವನ ನೋಡಿ ಓ ಬೃಂದಾವನ ನೋಡಿರೋ. ಜ್ಯೋತಿಸಿ ಸಪೋರ್ಟ್ ಜ್ಯೋತಿಸಿ ದಾದ ತಿಂಡಿ ಬನ್ನಿ. ಅವರು ನೋಡಿಲ್ಲ ಬಟ್ ವಾಯ್ಸ್ ಕೇಳ್ತಾ ಇದ್ರು. ಬೈತಾ ಇದ್ದಾರಾ ವಾಸ್ತವ್ರು ಬೈತಾ ಇದ್ದಾರ ಅವರು. ನಿನ್ನ ಸವಿನೆನಪೆ ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ ಪ್ರೀತಿಯ ಸವಿಮಾತೆ ಉಪಾಸನೆ. ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ ಪ್ರೀತಿಯ ಸವಿಮಾತೆ ಉಪಾಸನೆ. ನಿನ್ನ ಸಂಗದನೆ ಅಂಗಾಂಗ ಮಿಂಚಾಯಿತು ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದ ಎಂಕ್ ತಿಂಡಿ ಎಗ್ ರೈಸ್ ಅವೆಡ್ಡೆ ಹಾಪುಂಡಿಯೇ ಅವಲ ಆಯ್ಕೆ ಹಾಪಣತೆ ಎಗ್ ರೈಸ್ ಯಾನ ಹೊರರ ಮಲ್ಪ ಎಗ್ ರೈಸ್ ಎನ್ನ ಮಲ್ಲ ಮಗ ಕೆಡ್ಡೆ ಹಾಪುಂಡು ಎಲ್ಲ ಹೊರರ ತಿನ್ಪುಡು ಹೊರರ ತಿನ್ಪುಚ್ಚಿ. ಜ್ಯೋತಿ ಸಿಸ್ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ವಾಸ್ತವ್ರು ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಅವರು ನೋಡಿಲ್ಲ ಬಟ್ ವಾಯ್ಸ್ ಕೇಳ್ತಾ ಇದ್ರ. ಅವು ಅದೇ ಬೇತೆ ಇಜ್ಜದಲ್ಲ ಮೆಸೇಜ್ ಉಂಡಾ ಇಚ್ಚೆ. ಜ್ಯೋತಿ ಸಿಸ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಜ್ಯೋತಿ ಸಿಸ್. ಕೋಡೆ ಲೈವ್ ಮಲ್ದಾರೆ ಇರು 8 ಗಂಟೆ ಮಲ್ದಿನ ಪಲ್ಲೆ ನೀರು 1 ಗಂಟೆಗೆ ಇಜ್ಜೇನ ಲೈವು ಕೋಡೆ ತಿಕ್ಕಿಜ್ಜೇನ ಲೈವು ಜ್ಯೋತಿ ಸಿಸ್. ಮಳೆ 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 ಇಣೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ ಮೂರಮೆಯ ರಮಿಸಿ. ವಾಸ್ತವ್ರು ಅಂತ ಆಗ್ತಾ ಇದ್ದಾರೆ. ವಾಸ್ತವ್ರು ಮೆಸೇಜ್ ಪಾಡೋದಿಲ್ಲ ರೇ ಶಾಂತ ಸಿಸ್ ಎಂಕಾನ ಮೆಸೇಜ್ ಶೋ ಆಪುಜಿ. ಯಾಕೆ ಸಿಸ್ ಏನಾಯ್ತು? ನೀವು ಮೆಸೇಜ್ ಹಾಕಿದ್ದೀರಾ ವಾಸ್ತವ್ರು? ಇಲ್ಲ ಅಲ್ಲ, ಅದುವೇ ಲಾಸ್ಟ್ ಮೆಸೇಜ್ ಅಲ್ಲ. ಅವರು ನೋಡಿಲ್ಲ ಬಟ್ ವಾಯ್ಸ್ ಕೇಳ್ತಾ ಇದ್ರು ಅಷ್ಟೇ. ಅದುವೇ ಅಲ್ಲ ಲಾಸ್ಟ್ ಮೆಸೇಜ್ ನಿಮ್ಮದು. ಇನ್ನೊಂದು 10 ನಿಮಿಷ ಅಷ್ಟೇ ಮತ್ತೆ ನಾನು ಹೋಗುದು. 10 ನಿಮಿಷ ಇದ್ದೇನೆ ಹಾಗೆ ಎಲ್ಲರೂ ನಿಲ್ಲಿ ಆಯ್ತಾ? ಇಲ್ಲ ಹಾಕಿಲ್ಲ. ಓಕೆ ಓಕೆ.
ಜೋಗದ ಮೂರೇ ಜನ ಇರೋದು, ಹೌದೌದು. ಈಗ 4 ಜನ ಇದ್ರೆ ಹೌದು, ಜನ ಇಲ್ಲ, ನಾನು ಲೇಟಾಗಿ ಬಂದದಲ್ಲ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದಲ್ಲಿ ನಾವು ತುಂಗದ ನಿಲುಕಿನಲ್ಲಿ. ಅಪ್ಪ ಕೇಳ್ತಾ ಇದ್ದಾರೆ ಹೇಳಿದ್ರಲ್ಲ, ಅದಕ್ಕೆ ಹೇಳಿದ್ದು ವಾಸ್ತವ. ಹೌದೌದು, ಗೊತ್ತಾಳು ಚಾಂತ ಸೈಕ್ ಬಂದಿದ್ದೀರಿ. ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ದೂರ ಪೋಪೊನ್ಸಿಸ್ ಒಂಜಿ ಕೊರಗಜ್ಜೆ ಎಂಗಲ್ಪ ಕೊರಗಜ್ಜನ ಒಂಜಿ ಕೊರಂಡು ಒಂಜಿ ಬಾಜಿಲ್ ಕೊರ್ರೆಂಡು ಅಂಚ ಓದು ಬರ್ಕ ಅಂದೊಂಚೂರು. ಈಗ ಬ್ಲೂಟೂತ್ ಹಾಕಿದ್ದೇನೆ. ಓಕೆ ಓಕೆ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಕಟ ಸಾಹಸ ಸಾರುತ್ತಿರುವ ಸಾಲಿನಲ್ಲಿ ಓಲೆಗರಿಯ ಗಿರಿಗಳಲ್ಲಿ ದೇಗುಲದ ಭಿತ್ತಿಯಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಶಾಂತಕ್ಕ ಈ ಲೈವ್ ಮಲ್ಪನಾಗ ಸಾಂಗ್ ಪನೋರ್ಚಿ ಮೇರ್ನಲ್ಲ ಕಾವೇ ಆರೆ ಸಾಂಗ್ ಪನ್ಪಿನ ಅದೇ ಶಾಂತಿಸ್ ತೂಲೆ ಶಾಂತಿಸ್ ಸಾಂಗ್ ಪನ್ಪೇರು ತೂಲೆ ಅರೆ ಸಾಂಗ್ ಪಂಡ್ ಇಷ್ಟ ಶಾಂತಿಸ್ ಅದೇ ಅದೇ ಶಾಂತಿಸ್. ರಾಹುಲ್ ಬ್ರೋ ಬರ್ತೀರಿ. ಹಾಯ್ ರಾಹುಲ್ ಬ್ರೋ, ವೆಲ್ಕಮ್. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರಾಹುಲ್ ಬ್ರೋ. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಅಮ್ಮನ್ ಚೊರ್ಲಿಲ್ಲ ರಾಹುಲ್ ಬ್ರೋ. ರಾಹುಲ್ ಬ್ರೋನ ಲೈವ್ಗೆ ಲಿಂಕ್ ಪೋಯರ್ ತಿಕ್ಕುಜಿ ಮಾರ್ರೆ ತೆಡಿಲ್ ಬರ್ಸ ತೆಡಿಲ್. ಶಾಂತಕ್ಕ ಹಾಯ್ ಪನೊಂದುಲ್ಲೇರು. ರಾಹುಲ್ ತೆಲ್ತೊಂದುಲ್ಲೇರು. ವರಾಹರೂಪಂ ದೈವವರಿಷ್ಠಂ ವರಸ್ಮಿತಾ ವದನಂ ವಜ್ರದಂತಂ. ಅಮ್ಮ ಸೂಪರ್ ಪನೊಂದುಲ್ಲೆ ರಾಹುಲು. ವರಾಹರೂಪಂ ದೈವವರಿಷ್ಠಂ ಎನ್ನ ಲೈವ್ಡು செடில் மிஞ்சி ஈரலாயோட செடில் மிஞ்சி எங்கல்ல மூணு ஜோர் ಗಾಳಿ ಬರ್ಸ ತೆಡಿಲ್ ಮಿಂಚು ಬಕ್ಕ ಕರೆಂಟ್ ಏಜಿ. ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಸ್ಕೂಲ್ಗೆ ಹೋಗುವಾಗ ತಾಯಿ ನಿತ್ಯ ಉತ್ಸವ ಮಾಡ್ತಿದ್ರು, ಪಾತ್ರೆ ಬಟ್ಟೆ ವಾಶ್ ಮಾಡಿ. ಓ ಅದು ನಮ್ಮ ಕಾಲದಲ್ಲಿ ಅಲ್ವಾ, ನಾವು ಸಣ್ಣವರಿಗೆ ಹಾಗೆ. ಈಗ ಯಾರು ಮಾಡ್ತಾರೆ ಹೊಸಬ್ರು? ಯಾರು ಮಾಡುದಿಲ್ಲ. ಯಾವ ಮಕ್ಕಳು ಕೂಡ ಈಗ ಕೆಲಸ ಮಾಡುದಿಲ್ಲ. ಬಟ್ಟೆ ಒಗೆಯುವುದಿಲ್ಲ, ಪಾತ್ರೆ ತೊಳೆಯುವುದಿಲ್ಲ, ಎಲ್ಲ ತಿಂದು ಇಟ್ಟು ಹೋಗ್ತಾರೆ ಈಗಿನ ಮಕ್ಕಳು. ನಾವು ಎಲ್ಲ ಕೆಲಸ ಮಾಡಿ ಹೋಗ್ಬೇಕಿತ್ತು, ಪಾತ್ರೆ ತೊಳೆದು ಎಲ್ಲ ಹೋಗ್ಬೇಕಿತ್ತು, ನೆಲ ಒರೆಸಿ ಎಲ್ಲ ಸ್ಕೂಲ್ಗೆ ಹೋಗ್ಬೇಕಿತ್ತು. ಈಗ ಆಗಲ್ಲ. ಈಗ ಅದು ಮಾಡಿದ್ದು ತಿಂಡಿ ತಿಂತಾರೆ, ಅಲ್ಲಿಯೇ ಬಿಟ್ಟು ಹೋಗ್ತಾರೆ. ಹುಡುಗರಾಗ್ಲಿ ಹುಡುಗಿಯರಾಗ್ಲಿ ಇಬ್ಬರು ಕೂಡ. ರಾಹುಲ್ ಬ್ರೋ ಹಾಯ್, ಹೆಲೋ, ಹೇಗಿದ್ದೀರಾ ನೀವು? ಗುಡ್ ಮಾರ್ನಿಂಗ್, ಸ್ವೀಟ್ ಡೇಸ್, ಆಲ್ ಡೇಸ್ ಇನ್ ಯುವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ರಾಹುಲ್ ಬ್ರೋ ಅಂತ ಹೇಳ್ತೇವೆ. ವಾಸ್ತವ ಹಾಯ್ ಅಂತ ಹೇಳ್ತಾ ಇದ್ದಾರೆ, ಹಾರ್ಟ್ ಕೊಡ್ತಾ ಇದ್ದಾರೆ. ಕಿರಣ್ಗೆ ಕೂಡ ಹಾರ್ಟ್ ಕೊಡ್ತಾ ಇದ್ದಾರೆ ರಾಹುಲ್ ಬ್ರೋ. ಪ್ರೀತಿ ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಲೈವ್ಗೆ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನೊಂಜಿ 6 ನಿಮಿಷ ಆತೆ ಬಕ್ಕ ಎಂಡ್ ಲೈವ್ ಆತ್ನೆ ಉಪ್ಪುಲೆ ಮಾತಿರೋ 4 ಲೈಕ್ ಹೆಚ್ಚೆತ್ತಿನ ಪೂರ ಕೊರ್ದು ಬಿಡ್ಲಿವರ. ಆಣ ತಿಂಡಿ ರಾಹುಲ್ ಬ್ರೋಕೇನಂದ್ರೆ, ನಾವು ಸಣ್ಣವರಿದ್ದಾಗ ಇಷ್ಟು ಕೆಲಸ ಮಾಡಿ ಹೋಗ್ಬೇಕು ಗೊತ್ತಾ? ನಮ್ಮ ಅಮ್ಮ ಪಾತ್ರೆ ತೊಳೆದು ಕೊಟ್ಟು ಹೋಗ್ತಾ ಇದ್ದೆ, ಇಲ್ಲ ಅಂದ್ರೆ ಅಷ್ಟು. ಹೌದೌದು, ಹುಡುಗರು ಕೂಡ ಮಾಡ್ತಾ ಇದ್ರು, ಹುಡುಗಿಯರು ಕೂಡ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ, ನಾವು ಸಣ್ಣವರಿ ಇರುವಾಗ. ಈಗಿನ ಮಕ್ಕಳು ಮಾಡುದಿಲ್ಲ. ಈಗಿನ ಮಕ್ಕಳು ಮಾಡ್ಲಿಕ್ಕೆ ಹೇಳಿದ್ರೆ ನಮ್ಗೆ ಬೈದು ಹೋಗ್ತಾರೆ. ಆಗಿನ ಕಾಲ ಇದು. ಈಗಿನ ಕಾಲ ಅದು ಚಂದ ಇತ್ತು ಆ ಕಾಲ. ನಾವು ಸ್ಕೂಲಿಗೆ ಎಲ್ಲಿವರೆಗೂ ನಡೆದುಕೊಂಡು ಹೋಗ್ತಾ ಇದ್ವಿ ಗೊತ್ತಾ? ಈಗಿನ ಮಕ್ಕಳಿಗೆ ನಾವು ಇದು ಗಾಡಿ ಮಾಡ್ತೇವೆ, ಗಾಡಿಯಲ್ಲಿ ಹೋಗಿ ಅಂತ ಕೊಡ್ತೇವೆ. ನಾವು ನಡೆದುಕೊಂಡು ಹೋಗ್ತಾ ಇದ್ವಿ. ರಾಹುಲ್ ಇಜ್ಜಿ ಆಯನ ಅಣ್ಣೆ ಉಗ್ರಂ ಇಪ್ಪುನಿ ಒಂದು ರಾಹುಲ್ ಅತ್ತ ಆ ರಾಹುಲ್ ಇಜ್ಜೇರ ಓಡಿಪೋತೀರಿ ರಾಹುಲು. ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ, ನಾನು ಮರೆಯುವೆ ಜಗವನ್ನೇ.
ನಗು ನೀ ಬರುವೆ. ಕಿರಣ್ ಬ್ರೋ, ರಾಹುಲ್ ಬ್ರೋ, ಪಾತ್ರೆಯನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ವಾಶ್ ಮಾಡುತ್ತೆ. ಅದು ಪಾತ್ರೆ ತೊಳೆಯೋ ಮಿಷಿನ್ ಅಲ್ಲವಾ ರಾಹುಲ್ ಬ್ರೋ, ಅದು ಬಟ್ಟೆ ಒಗೆಯೋ ಮಿಷಿನ್. ಎಂಕ್ಲಿಗೆ ಮಸ್ತ್ ದೂರ ಸ್ಕೂಲ್ ಪೋಯರೆ ನಾಡು ತೊಂದೆ ಪೋಂದಿತ್ತೀನಿ ಎಂಕುಲ್ ಅಂಚೆನೆ ಬ್ರಿಡ್ಸಿಸ್ ಎಂಕ್ಲೆಲ್ಲ ಮಸ್ತ್ ದೂರ ಇತ್ತ ಆತು ದೂರ ಎಂಕ್ಲೆಲ್ಲ ದೂರ ಹಾಕೊಂಡು ಇತ್ತ ತೂನಾಗ ಎಂಕುಲ್ ಆತು ದೂರ ಎಂಕುಲ್ ನೋಡು ತೊಂದು ಪೋಂದಿತ್ತ ಆದ್ರೆ ಇತ್ತ ಜೋಕ್ಲೆ ಚೂರು ಬ್ಯಾಗ್ ಬತ್ತದು ಮುಲ್ತುಡು ನಮ್ಮ ಇಲ್ಲದ ಗೇಟ್ ಮುಟ್ಟ ಪೋನೇ ಸಾಕಾಪುಡಕ್ಲಿ ಅಂಚ ಎಂಕುಲ ಇತ್ತ ಗಾಡಿ ಜೋಕ್ಲೆ ಗಾಡಿ ಕಡಪುಡು ಪಣೊಂಜಿ ಟೈಮ್ ಕಂತು ಬುಡ್ಪೇರ ತಂದೊಂಜಿ ಧೈರ್ಯ ಗಾಡಿ ತಕುಲು. ಫೇಕ್ ಐಡಿ ఆయన బొక్క రాహుల్ పోతే ఉగ్ర మాతే ఫేక్ ఐడి ఓల్ ఎన్నెకు బైజి రాహుల్ బ్రో ఫేక్ ఐడి నా ఎన్నెకు ఫేక్ ఐడి బైజి ఎన్నెకు ఉంది ఈర రియాలతే ఈరెగు తులే ಒಂದು ನೀಲಿ ಉಂಡು ಈ ರಿಯಾಲೆ ಈರ ಫೇಕ್ ಐಡಿ ಬೈಜಿ ಎಂಕಿದ ಮುಟ್ಟ ಬೈಜಿ ಅದು ಬೇರೆ ನಮ್ಮ ಸ್ಕೂಲ್ ಹತ್ತಿರ 200 ಮೀಟರ್ ಇರೋದು ಒಡೆಗೆ ನಿನ್ನ ಅಜ್ಜರ ನಡೆ ಈತ ಬೇಗ ವರ್ಮ ಅಂಟೆಗೆ ಪೋಂಡ ಯಾವ್ಜ ಅದೇ ಡೈಲಾಗ್ ಓ ಅದೌದೌದು ನಾವು ಒಮ್ಮೊಮ್ಮೆ ಹೋಗುವಾಗ ಉಂಟಲ್ಲ ಫಸ್ಟ್ ಬೆಲ್ಲ ಆಗಿರ್ತಿತ್ತು ನಾವು ಹೋಗುವಾಗ ಮತ್ತೆ ಓಡಿಕೊಂಡೇ ಹೋಗುದು ಹೊಸಬ್ರು ಫಸ್ಟ್ ಬೆಲ್ ಆಗೋ ಸೆಕೆಂಡ್ ಬೆಲ್ ಆಗುವಾಗ ಒಮ್ಮೊಮ್ಮೆ ಹೊರಗೆ ಬಂದು ಜನಗಣ ಆಗ್ತಾ ಇತ್ತು ಇದು ಪ್ರಾರ್ಥನೆ ಆಗ್ತಾ ಇತ್ತು ನಾವು ಹೋಗುವಾಗ ಮತ್ತೆ ಅಲ್ಲಿ ಸೇರಿಕೊಳ್ಳುದು ನಾವು. ಈಗಿನ ಮಕ್ಕಳ ಹಾಗೆಲ್ಲ ಈಗಿನ ಮಕ್ಕಳು ಟೈಮ್ಗೆ ಸರಿಯಾಗಿ ಅದೇ ಜೀವನ ಚಂದ ಇತ್ತಲ್ಲ ಕೇಳುವಾಗ. ಈಗ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಪ್ರಿನ್ಸಿಸ್ ವಾಸ್ತವ ಬ್ರೋ ಅಂತ ಆಗ್ತಾ ಇದೆ. ನಮ್ದು ಹತ್ತಿರ ಸ್ಕೂಲ್ ನನಗೆ ಹತ್ತಿರ ಇಲ್ಲ, ನಮಗೆ ಸ್ವಲ್ಪ ದೂರ ಇತ್ತು ಸ್ಕೂಲ್. ನಾವು ನಡೆದುಕೊಂಡು ಹೋಗ್ಬೇಕು, ಪುನಃ ಮಧ್ಯಾಹ್ನ ಊಟಕ್ಕೆ ಬರೋದು ನಡೆದುಕೊಂಡೆ. ಒಮ್ಮೊಮ್ಮೆ ಟಿಫಿನ್ ಆಗಿರೋದಿಲ್ಲಲ್ಲ, ಹಾಗೆ ಮಧ್ಯಾಹ್ನ ಊಟಕ್ಕೆ ಬರೋದು, ಮತ್ತೆ ಈಗ ಪುನಃ ಹೋಗೋದು ಪುನಃ ಬರೋದು. ಒಬ್ಬ ಎಷ್ಟು ಸಲ ಹೋಗ್ತಾ ಇದ್ವಿ ನಾವು. ಪ್ರಿನ್ಸಿಸ್ ತೆಲ್ತಂದುಲ್ಲೇರು ಇತ್ತ ನೆನಪು ಮಾಡ್ಬಿಡ ಖುಷಿ ಆಪುಣತೆ ಅದೇ ಪ್ರಿನ್ಸಿಸ್ ಕಡ್ಲೆಗೆ ಎತ್ತೊಂದು ಇಲ್ಲ ಮುಟ್ಟ ತಿರೋದು ನಂದು ಅಪ್ಪಗ 5 ಪೈಸೆಗೆ 10 ಪೈಸೆಗೆ ಅಂಜಪುರ ತಿಕ್ಕೊಂಡಿತ್ತಿರತ್ತೆ ಇತ್ತೆ ಓಲುಂಡು 10 ಪೈಸೆ ಓಲುಂಡು 5 ಪೈಸೆ 5 ಪೈಸೆಲಿ ಇಜ್ಜಿ 10 ಪೈಸೆಲಿ ಇಜ್ಜಿ ಅಪ್ಪಗ 1 ರೂಪಾಯಿಗೆ 10 ಬೊಗೋರಿಗೆ ಅಂತ ಮಾರೋದಿತ್ತೀರಿ ಶಾಲೆಗೆ. ಬೊಗೋರಿ ಗೊತ್ತಂಡೆ ಬೊಗೋರಿಗೆ ಅಂತದ್ದು 1 ರೂಪಾಯಿಗೆ 10 ಬಂದು ಮಾರೋಣ ಮಾತೆಲ್ಲ ಮೇಲೆ 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 ಟೀಚರ್ಗಳಿಗೆ ಗೊತ್ತಾಗ್ಬಿಟ್ಟು ನಮ್ಮ 1 ರೂಪಾಯಿಗೆ 10 ಬೊಗೋರಿ ತೆತ್ತೋದು ಅವು ಮಸ್ತ್ ಶೋಕಿ ಇತ್ತು. ಕಾಸುಲ ಇಜ್ಜ ನಂದು ಕಾಸುಲ ಇಜ್ಜ ಪಗಿಜಿನಲ್ಲ ಮಾತೆ ಕ್ಲಾಸೇ ಪಾಡ್ನೆ ಅದೇ ಅವಳ ಅಪ್ರೂಪ ಅಂದು ಅಪ್ರೂಪಕ್ಕೆ ತಿನ್ನೊಂದು ಬರ್ತೀನಿ. ಇತ್ತೆ ಅಪ್ಪುರ ಎಣ್ಣೆ ನಗ ಹೊರರ ಒಂದು ಅಪ್ಪಡು ಹೊರ ಖುಷಿ ಆಪುಣ ಹೊರರೆ ಒಂಥರ ದುಃಖ ಆಪುಣ ಅಪಗದ ಎಂಚ ಪರಿಸ್ಥಿತಿ ಅಲ್ಲ ಇತ್ತೆಲ್ಲದಲ್ಲ ಆತ ಪರಿಸ್ಥಿತಿ ಎಡ್ಡೆ ಇಜ್ಜಿ ನಮ್ಮ ಇತ್ತೆ ನಮ್ಮ ಮಾತೇನು ಜೋಕುಲೆ ಮಲ್ಪಣ ಅಂಚ ಜೋಕುಲೆಗೆ ಹೋಗ್ಬೋಡವು ಕಂತು ಎಂಕಲ್ ಇಲ್ಲದ ಕೈತಲ್ದ ಏದಾಲ ತಿನ್ಪಿನಿ ಎಂಕುಲ ಆಸೆ ಪಡ ಅಂದಂದು ಸೇಮಿ ಅವಂಚೇರಿ ಎಲ್ಲ ತಿನ್ನಕ ನಮಗೆ ಆಸೆ ಹಾಕೊಂಡು ಬಕ ಅಪರೂಪ ಗಮ್ಮಡಿಕೆ ನಮ್ಮ ಒಂಜಿ ರೂಪಾಯಿ ಕೊರ್ಲೆ ಅಂಚಪಡಕ್ಕೆ ಎಂದುಕೊಂಡು ಬಕ ಬಂಗ ಬಂಗ ಅಪಗ ಮಸ್ತ್ ಬಂಗ ಅಪಗ ನಮ್ಮ ಗೌರ್ಮೆಂಟ್ ಶಾಲೆ ಕಲ್ತೊಂದಿತ್ತಿನತೆ ಅಪದಾಲ ಆಯ್ತು ಪೀಸ್ತ ಬಗ್ಗೆ ದಾಲಜಿ ಬುಕ್ಕುದ ಪುರ ಬಂಗ ಆಯ್ತಾನೆ ಬುಕ್ಕುದ ಎತ್ತನೋಡು ಹೌದು ಎತ್ತನೋಡು ಅವು ಪುರ ಎಂಗ್ಲೇ ಶಾಲೆ ಸ್ಟಾರ್ಟ್ 1 ವಾರದ ಬಕ್ಕನೆ ಬುಕ್ಕು ಪುರ ಆದ್ನೆ ಒಂಜಿ ರಪ್ಪುಕ್ ಬತ್ತೊಂದು ಪೋಪಿ ಇತ್ತೆ ಶಾಲೆ ಸ್ಟಾರ್ಟ್ ಆದ ಒಂದು ರಿಸಲ್ಟ್ ಆಯ್ನಾನೇ ಬುಕ್ ಕೊರ್ಪೇರಿ ಇತ್ತೆ ರಿಸಲ್ಟ್ ಆಯ್ನಾನೇ ಬುಕ್ ಕೊಡ್ದು ನಮ್ಮ ಪತ್ತೊಂಬರೋಡು ಹಾಕೊಂಡು ಬಂಗ ಇಜ್ಜಿ ಆಂಡಲ ನೆಮ್ಮದಿ ಇಜ್ಜಿ ಅನ್ನಂದು ಇತ್ತೆ ಬಂಗ ಇಜ್ಜಿ ಆಂಡ ನೆಮ್ಮದಿ ಇಜ್ಜಿ ಅವು ಅಂದು ಏಪತ್ತೊಂದಲ್ಲ ದಾದ ಒಂಜಿ ಟೆನ್ಷನ್ ಅತೆ ಮಾತ ವಿಷಯ ಇಲ್ಲ ಒಂಥರ ಪೊಡಿಗೆ ಇಂಚಿನ ಅಂದು ಗೊತ್ತಾಪುಜಿ ಅಂಚ ಈ ನಮಕ್ಕೆ ಎತ್ತುಲ್ನೇ ಜೋಲದೆ ತೊಂಡ್ರೆ ಅಂಚ ಹೊರರ ಆಪುಂಡು ದುಂಬುದ ಪರಿಸ್ಥಿತಿ ಇತ್ತೆಲ್ಲ ಉಂಡದಾದ ನಾನು ಅಂಚ ಆಪುಂಡು ಹೊರರ ಹೆಣ್ಣುನಾಗ
ಅಂದು ಪನ್ಪೇರು ಅಂದು ಓಕೆ ಅವೇ ಲೈವ್ ಎಂಡ್ ಮಲ್ಪೇನು ಕೊಂಚ ಪೋಯರಂಡು. ಥ್ಯಾಂಕ್ ಯು ಸೋ ಮಚ್ ಮಾತೆರಿಗ್ಲ ಲೈವ್ ಬತ್ತು ಸಪೋರ್ಟ್ ಮಂದಿನ ಮಾತೆರಿಗ್ಲ ಧನ್ಯವಾದಗಳು. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆಲ್, ಬಾಯ್ ಮಾತೆರಿಗ್ಲವೇ. ಮಾತೆರಿಗ್ಲ ಬಾಯ್. ಎಲ್ಲಿಯ ವಿಷಯದ ಬಗ್ಗೆ ತುಂಬ ಎಲ್ಲೆಲ್ಲಿ ನಮ್ಮ ಎಂಚೋಲ ಶಾಲೆ ಪೋತಿನ ವಿಷಯದ ಮಸ್ತ್ ಪಾತೆರಿಯಾ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬ್ರೋ, ಬಾಯ್ ಪ್ರೀತಿ ಸಿಸ್, ಬಾಯ್ ಶಾಂತ ಸಿಸ್, ಬಾಯ್ ಕಿರಣ್ ಬ್ರೋ, ಏರ್ ಪುರೋಲ್ಲರ್ ಮಾತಿರ್ಲ ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್ ಪ್ರೀತಿ ಸಿಸ್, ಬಾಯ್. ಮಸ್ತ ಬ್ರೋ, ಬಾಯ್ ಶಾಂತ.